ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಸುದ್ದಿ ಬಿಡುಗಡೆ 38 ವರ್ಷಗಳ ಪತ್ರಿಕೆ ಡಾಕ್ಟರ್ ಯು.ಪಿ. ಶಿವಾನಂದ್ ಅವರ ಸಂಪಾದಕತ್ವದಲ್ಲಿ ಅವರ ಮಾಲೀಕತ್ವದಲ್ಲಿ ನಡೆದುಕೊಂಡು ಬರ್ತಾ ಇರುವಂತಹ 38 ವರ್ಷಗಳ ಪತ್ರಿಕೆ ಜೊತೆಗೆ ಈಗ ಸುದ್ದಿ ನ್ಯೂಸ್ ಯೂಟ್ಯೂಬ್ ಚಾನಲಲ್ಲಿ ಬಹಳ ವಿಶೇಷವಾದಂತಹ ವರದಿಗಳ ಮೂಲಕ ನಿಮ್ಮ ಗಮನವನ್ನು ಸೆಳೆಯುವಂಥದ್ದು, ನಿಮ್ಮ ಜನಪರ ಈಗ ಮತ್ತೊಂದು ಜನಪರವಾದಂತಹ ಕಾರ್ಯಕ್ರಮದ ಮೂಲಕ ನಿಮ್ಮ ಮುಂದೆ ಮತ್ತೆ ಬಂದಿದ್ದೇವೆ. ಈ ಹಿಂದೆ ಕೊರೋನಾದ ಸಮಯದಲ್ಲಿ ಇದೇ ರೀತಿಯಂಥ ಕಾರ್ಯಕ್ರಮವನ್ನು ಮಾಡಿದ್ವಿ ನಾವು. ಈಗ ಮತ್ತೆ ಅದೇ ಎಲ್ಲ ಬೇರೆ ಬೇರೆ ವೃತ್ತಿಯಲ್ಲಿರುವಂತಹ ವೃತ್ತಿ ಕೌಶಲ್ಯದಲ್ಲಿರುವಂತಹ ವೃತ್ತಿಯ ಅಸೋಸಿಯೇಷನನ್ನು ಮಾಡಿಕೊಂಡಿರುವಂತಹ ಅಸೋಸಿಯೇಷನ್ನ ಪ್ರಮುಖರನ್ನು ಮಾತನಾಡಿಸುವಂತಹ ಸಮಯ. ಪ್ರಮುಖವಾಗಿ ಇದು ಮೊದಲ ಬಾರಿಗೆ ಈ ವರ್ಷದ ಮೊದಲ ಸಂಚಿಕೆ ಅಥವಾ ಮೊದಲ ಸಂವಾದ. ಪ್ರಥಮ ಬಾರಿಗೆ ಕರ್ನಾಟಕ ಸ್ಟೇಟ್ಸ್ ಟೈಲರ್ ಅಸೋಸಿಯೇಷನ್. ಯಾಕೆ ಟೈಲರ್ ಅಸೋಸಿಯೇಷನ್ ಅಂತಂದರೆ ಅವರು ರಜತ ಮಹೋತ್ಸವದ ಸಂಭ್ರಮದಲ್ಲಿದ್ದಾರೆ. ರಾಜ್ಯ ಸಂಸ್ಥೆಗೆ ರಜತ ಮಹೋತ್ಸವದ ಸಂಭ್ರಮ ನಾಡಿದ್ದು 30ನೇ ತಾರೀಕು ಬೆಂಗಳೂರಿನ ಶಾಲಿನಿ ಮೈದಾನದಲ್ಲಿ ರಜತ ಮಹೋತ್ಸವದ ಸಂಭ್ರಮವನ್ನು ಆಚರಿಸಲಿಕ್ಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಟೈಲರ್ಸ್ ಅಸೋಸಿಯೇಷನ್ನ ಕ್ಷೇತ್ರ ಸಮಿತಿ, ಬೆಳ್ತಂಗಡಿ ತಾಲೂಕಿನ ಕ್ಷೇತ್ರ ಸಮಿತಿಯವರನ್ನು ಮತ್ತು ಜಿಲ್ಲೆಯ ಸದಸ್ಯರುಗಳನ್ನು ಮಾತನಾಡುವಂಥ ಸಮಯ ಇದು. 4 ಅತಿಥಿಗಳನ್ನು ನಾವು ಇಲ್ಲಿಗೆ ಆಹ್ವಾನಿಸ್ತೇವೆ. ಮೊದಲ ಅರ್ಧ ಅವಧಿ 2 ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಬೆಳ್ತಂಗಡಿ ತಾಲೂಕು ಕ್ಷೇತ್ರ ಸಮಿತಿಯ ಅಧ್ಯಕ್ಷರಾಗಿರುವಂತಹ ವೇದಾವತಿ ಜನಾರ್ದನ್ ಅವರಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದರ ಜೊತೆಗೆ ಪ್ರಧಾನ ಕಾರ್ಯದರ್ಶಿ ನಾಗೇಶ್ ಕುಮಾರ್ ಅವರಿದ್ದಾರೆ. ನಿಮ್ಮನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತ. ನಿಮಗೂ ಅವರಿಗೆ ಕಾಂಪಿಟೇಷನ್ ಇದೆ. ನೀವು ಅವರು ಅಕ್ಕಪಕ್ಕದ ಅಂಗಡಿಯವರು. ನಿಮ್ಮಲ್ಲಿಗೆ ಗ್ರಾಹಕರು ಬಂದರೆ ನಿಮಗೆ ಎಲ್ಲ ಕತೆನ ಎಡೆಪೋಯೇನ ಅಂತ ಹೇಳುವಂಥ ಸಮಯ. ಇಂಥ ಟೈಮಲ್ಲಿ ಎಲ್ಲ ಒಟ್ಟಿಗೆ ಬಂದು ಒಟ್ಟಿಗೆ ಹೋಗುವ ಅಂತ ಹೇಳ್ತಿದ್ದೀರಿ, ಹೇಗೆ ಅಂತ? ಹೌದು, ನಮಗೆ ಈಗ ಇರುವಂಥ ಅದೇ ಎಲ್ಲರೂ ಪ್ರಶ್ನೆ ಮಾಡ್ತಾರೆ. ಮೊದಲೆಲ್ಲ ಒಬ್ಬ ಟೈಲರ್ನ ಇನ್ನೊಬ್ಬ ನೋಡಿದರೆ ಆಗ್ತಿರ್ಲಿಲ್ಲ ಮೊದಲೆಲ್ಲ. ಆದರೆ ಈಗ ಈ ಸಂಘಟನೆ ಟೈಲರ್ ಅಸೋಸಿಯೇಷನ್ ಬಂದ ಮೇಲೆ ಎಲ್ಲರೂ ಒಟ್ಟಾಗಿರೋದು ನಾವು ಪ್ರತಿಯೊಂದು ಭಾಷಣದಲ್ಲಿ ಕೂಡ ಅದು ಉಲ್ಲೇಖ ಆಗ್ತದೆ. ಮೊದಲೆಲ್ಲ ಒಂದು ಫಂಕ್ಷನಿಗೆ ಹೋಗ್ತಾ ಇರಲಿಲ್ಲ, ಸಮಾರಂಭಕ್ಕೆ ಹೋಗ್ತಾ ಇರಲಿಲ್ಲ, ಅವರನ್ನು ಕಂಡ್ರೆ ಇವರಿಗೆ ಆಗ್ತಾ ಇರಲಿಲ್ಲ, ಒಂದು ಕಸ್ಟಮರ್ ಬಂದರೆ ಇನ್ನೊಂದು ಕಸ್ಟಮರ್ಗೆ ಕಳಿಸ್ತಾ ಇರಲಿಲ್ಲ. ಆದರೆ ಈಗ ಹಾಗೆ ಅಲ್ಲ. ನನ್ನದೇ ಉದಾಹರಣೆ ತಗೊಂಡ್ರೆ, ನನಗೆ ಮಳೆಗಾಲದಲ್ಲಿ ನಾನು ಯೂನಿಫಾರ್ಮ್ ಸಮವಸ್ತ್ರ ಮಾಡೋದ್ರಿಂದ ನನಗೆ ಹೆಚ್ಚಿನ ಕೆಲಸ ಬಂದಾಗ ನಾನು ನಮ್ಮ ಸುತ್ತಮುತ್ತ ಟೈಲರ್ ಅಸೋಸಿಯೇಷನ್ ನಾನು ಕೇಳ್ತೇನೆ, ಈ ಕೆಲಸ ನಿಮಗೆ ಮಾಡ್ಬೋದಾ ಅಂತ. ಆದರೆ ಆಗ ನಮಗೇನಾಗ್ತದೆ ಅಂದರೆ, ನಮ್ಮ ಒಳಗೆ ಈ ಥರ ಹೊಂದಾಣಿಕೆ ಇಟ್ಕೊಂಡು ನಾವು ಕೆಲಸವನ್ನು ಕೊಟ್ಟರೆ ನಮಗೆ ಈ ರೆಡಿಮೇಡ್ ಏನು ಇದೆಯಲ್ಲ ಅದರ ಹಾವಳಿಯಿಂದ ನಾವು ತಪ್ಪಿಸ್ಬೋದು ಅಂತ. ಈಗ ತುಂಬ ಬದಲಾವಣೆ ಆಗಿದೆ ಅಂತ ನನ್ನ ಅನಿಸಿಕೆ. ನಾಗೇಶ್ ಕುಮಾರ್ ಏನು ಹೇಳ್ತೀರಿ, ಹೇಗಿದೆ ಕಾಂಪಿಟೇಷನ್? ಇದೆ, ಇಲ್ಲ ಆದರೂ ಅದೇ ಮೊದಲಿನ ಥರ ಇಲ್ಲ. ಮೊದಲಿನ ಥರ ಟೈಲರ್ ನಾವು ಈಗ ಎಲ್ಲ ಅಸೋಸಿಯೇಷನ್ ಆದ್ಮೇಲೆ ಎಲ್ಲ ಒಟ್ಟಿಗೆ ಸೇರ್ತಾರೆ, ಒಟ್ಟಿಗೆ ಮಾತಾಡ್ತಾರೆ, ಒಟ್ಟಿಗೆ ಶೇರ್ ಮಾಡ್ಕೊಳ್ತಾರೆ. ಚೆನ್ನಾಗಿದೆ, ಎಲ್ಲ ಒಟ್ಟಿಗೆ ಚೆನ್ನಾಗಿದ್ರಿ. ವೇದಾವತಿ ಜನಾರ್ದನ್ ಅವರು ಎಷ್ಟು ವರ್ಷದಿಂದ ಟೈಲರಿಂಗ್ ಮಾಡ್ತಿದ್ರಿ? ನಾನು ಸುಮಾರು 30 ವರ್ಷದಿಂದ ಟೈಲರಿಂಗ್ ವೃತ್ತಿಯಲ್ಲಿದ್ದೇನೆ. ನಮ್ಮ ಮನೆಯವರು ಕೂಡ ಸುಮಾರು 50 ವರ್ಷಗಳಿಂದ ಟೈಲರಿಂಗ್ ವೃತ್ತಿಯಲ್ಲೇ ಇದ್ದಾರೆ. ಈ ಟೈಲರಿಂಗ್ ವೃತ್ತಿಯಿಂದ ನಾವು ಮೊದಲು ಬಾಂಬೆಯಲ್ಲಿ, ಗುಜರಾತಲ್ಲಿ, ಬ್ಯಾಂಕ್ ಆಫ್ ಬರೋಡಾದಲ್ಲಿ ನಮ್ಮ ಮನೆಯವರಿದ್ದರು. ಆದ್ದರಿಂದ ಮತ್ತು ಮಂಗಳೂರಲ್ಲಿ ನಾವು ಒಂದು 10 ವರ್ಷ ಕೆಲಸ ಮಾಡಿ ಈಗ ಊರಿಗೆ ನಾವು 2000 ಇಸ್ವಿಯಲ್ಲಿ ನಾವು ಉಜಿರೆಯಲ್ಲಿ ಅರಿಪಾಡಿ ಬಿಲ್ಡಿಂಗ್ ದಿಶಾ ಹೋಟೆಲ್ ಹತ್ರ ಅಲ್ಲಿ ನಾವು ಶಾಪನ್ನು ಮಾಡ್ಕೊಂಡಿದ್ವಿ. ಸುಮಾರು 30 ವರ್ಷದ ಅನುಭವ ಇತ್ತು ಟೈಲರ್. ನೀವು ನಿಮ್ಮ ಮನೆಯವರಿಂದ ಕಲ್ತದ ಅಥವಾ? ಇಲ್ಲ, ನಾನು ನನ್ನ ಮನೆಯವರಿಂದಲೇ ಕಲ್ತದ್ದು. ಮನೆಯವರಿಂದ? ಹೌದು, ಮನೆಯವರೇ ಗುರು. ಮನೆಯವರೇ ಗುರು. ಚೆನ್ನಾಗಿ ಹೇಳ್ಕೊಟ್ಟಿದ್ರು, ಒಳ್ಳೆ ರೀತಿ. ಅಂದರೆ ಅವರಿಗೆ ಸಣ್ಣ ಮಕ್ಕಳ ನಿಕ್ಕರಿಂದ ಹಿಡಿದು ಈ ದೊಡ್ಡವರು ಹಾಕುವಂಥ ಕೋಟು ಸೂಟ್ ಏನಿದೆ ಬ್ಲೇಸರಿಂದ ಅಷ್ಟೂ ಸಹ ಅವರಿಗೆ ಕಟ್ಟಿಂಗ್ ಮತ್ತು ಹೊಲಿಲಿಕ್ಕೆ 2 ಬರೋದ್ರಿಂದ ತುಂಬ ಅನುಭವ ಇದೆ. ತುಂಬ ಅನುಭವ. ಹೌದು. ಈಗ ನೀವು ಮನೆಯಲ್ಲಿ ಇಬ್ಬರೂ ಕೂಡ ಟೈಲರಿಂಗನ್ನು ನಂಬಿಕೊಂಡು ಟೈಲರಿಂಗ್ ಅನ್ನೇ ನೆಚ್ಚಿಕೊಂಡು ಬದುಕನ್ನು ಕಟ್ಟಿಕೊಂಡಿದ್ದೀವಿ. ಬಹಳಷ್ಟು ಕಡೆ ಏನಾಗ್ತದೆ ಅಂತ ಹೇಳಿದ್ರೆ, ಗಂಡ ಟೈಲರ್ ಆದರೆ ಹೆಂಡತಿ ಇನ್ನೊಂದು ಯಾವುದೋ ಕೆಲಸವನ್ನು ಮಾಡ್ತಿರ್ತಾರೆ, ಹೆಂಡತಿ ಟೈಲರ್ ಆದರೆ ಗಂಡ ಇನ್ನೊಂದು ಯಾವುದೋ ಕೆಲಸವನ್ನು ಮಾಡ್ತಿರ್ತಾರೆ. ನಿಮ್ಮದು ಇಬ್ಬರು ಕೂಡ ನೀವು ಟೈಲರ್ಸ್. ಹೇಗಿದೆ ಬದುಕು, ಹೇಗೆ? ಈಗ ಭಾರಿ ಲಾಭದಾಯಕ ಅಂತ ಹೇಳ್ತಾರೆ, ಹೌದಾ ಅಂತ? ಲಾಭದಾಯಕ ಇಲ್ಲ ಅಂತ ಹೇಳೋದಿಲ್ಲ. ಆದರೆ ನಾವು ನಮ್ಮಲ್ಲಿ ಒಂದು ಗುರಿ ಇಟ್ಕೊಳ್ಬೇಕು. ನಾವೊಂದು 10 ವರ್ಷ ಮಾಡಿ ಬಿಡೋದಲ್ಲ, ನಿರಂತರತೆ ಇರಬೇಕು ಅಂತ. ನಾವೊಂದು ಕೆಲಸ ಮಾಡಿದಾಗ ಅದರಲ್ಲೇ ನಿರಂತರತೆ ಇರಬೇಕು, ಮತ್ತು ಹೊಸತನ್ನು ಕಲಿಬೇಕು ಅಂತ. ಒಂದನ್ನೇ ಕಲಿತು ಅದರಲ್ಲೇ ಮುಂದುವರಿಯೋದಲ್ಲ. ಅಥವಾ ನಾನು ಚೂಡಿದಾರ, ಬ್ಲೌಸು, ಕೋಟು, ಪ್ಯಾಂಟು, ಶರ್ಟ್ ಈ ಥರ ಹೊಲಿಯೋದನ್ನು ಕಲಿತಾಗ ನಮಗೆ ಆಟೋಮೆಟಿಕ್ ಆಗಿ ನಮ್ಮನ್ನು ಹುಡ್ಕೊಂಡು ಬರ್ತಾರೆ. ಮತ್ತು ನಮ್ಮ ಕೆಲಸದಲ್ಲಿ ಕೂಡ ಬದ್ಧತೆ ಇರಬೇಕು, ಮತ್ತು ಪ್ರಾಮಾಣಿಕತೆ ಇರಬೇಕು, ಮತ್ತು
ನಾವು ಹಾಕುವಂಥ ಈ ದರ ಏನಿದೆ ಟೈಲರಿಂಗ್, ಈಗ ನಾವೊಂದು ರೇಟ್ ಫಿಕ್ಸ್ ಮಾಡ್ತೇವೆ. ಅದರಲ್ಲಿ ಕೂಡ ಕೆಲವೊಮ್ಮೆ ನಮಗೆ ಜಾಸ್ತಿ ಬರ್ತದೆ, ಕೆಲವೊಮ್ಮೆ ನಾವು ಈಗ ಯೂನಿಫಾರ್ಮ್ ಕೊಡುವಾಗ ಕೊಟೇಶನ್ ಕೊಡುವಾಗ ನಾವು ಸ್ವಲ್ಪ ಕಮ್ಮಿಯಲ್ಲಿ ಕೊಡ್ತೇವೆ. ಆದರೆ ಹಾಗೆ ಅದನ್ನು ನಾವು ಯೋಚನೆ ಮಾಡೋದಿಲ್ಲ, ನಮಗೆ ನಿರಂತರತೆ ಕೆಲಸ ಬೇಕು. ಇದನ್ನು ನಾವು ಮನದಟ್ಟು ಮಾಡಿಕೊಂಡ್ರೆ ನಮಗೆ ಆಟೋಮೆಟಿಕ್ಕಾಗಿ ಕೆಲಸ ಬರ್ತದೆ, ಮತ್ತು ಎಲ್ಲವೂ ಗೊತ್ತಿರಬೇಕು ಅಂತ ನನ್ನ ಅನಿಸಿಕೆ. ನಾಗೇಶ್ ಅವರೇ, ಬದುಕು ಹೇಗಿದೆ? ಬದುಕು ಚೆನ್ನಾಗಿದೆ, ನಾನು ಮೊದಲು ಬೆಂಗಳೂರಲ್ಲಿ ಈಗ ಉಜಿರೆಗೆ ಬಂದು 6 ವರ್ಷ ಆಯ್ತು. ನೀವು ಬೆಂಗಳೂರಿನ ಟ್ರೈಲರ್? ಬೆಂಗಳೂರಲ್ಲಿ, ಮಂಗಳೂರಿಂದ ಬೆಂಗಳೂರಿಗೆ ಹೋದೆ. ಬೆಂಗಳೂರಲ್ಲಿ ಕಲ್ತಾದ್ಮೇಲೆ ಮತ್ತೆ ಈಗ ಬಂದು ಓನ್ ಆಗಿ ಕಲ್ತಿದ್ದ ಬೆಂಗಳೂರಲ್ಲಿ? ಬೆಂಗಳೂರಲ್ಲಿ. ನೀವು ಮದುವೆ ಬೆಂಗಳೂರಲ್ಲಿ ಇರುವಾಗಲೇ ಮದುವೆ ಆಯ್ತು. ಅವ್ರು ಏನು ಮಾಡ್ತಾರೆ? ಅವರು ಟೈಲರ್ ಆಗಿ. ನೀವು ಆಯ್ಕೆ ಮಾಡಿದ್ದೆ ಕಾಸು ಮಾಡ್ಬೋದು ಅಂತನಾ? ಇಲ್ಲ, ಹಾಗೇನಿಲ್ಲ. ಈಗ ಹೇಗೆ ನೀವು ಬೆಂಗಳೂರಿಗೆ ಕಲಿತು ಬಂದದ್ದು, ನಿಮಗೆ ಊರಲ್ಲಿ ಎಷ್ಟು ಹೆಲ್ಪ್ ಆಗ್ತಾ ಇದೆ? ತುಂಬಾ ಹೆಲ್ಪ್ ಆಗಿದೆ. ಅಂದ್ರೆ ಈಗಿನ ಟ್ರೆಂಡ್ ಹೇಗಿದೆ, ಈಗಿನ ಸ್ಟಿಚಿಂಗ್ ತುಂಬಾ ಚೇಂಜ್ ಇದೆ. ಮೊದಲಿಗಿಂತ ಇದು ತುಂಬಾ ಚೇಂಜ್ ಆಗಿದೆ. ಈಗಿನ ಟ್ರೆಂಡ್ ಎಲ್ಲ ಗೊತ್ತಾಗಿದೆ. ಬೆಂಗಳೂರಲ್ಲಿ ಕಲಿತ ಮೇಲೆ ಒಳ್ಳೆ ಟ್ರೆಂಡ್ ಎಲ್ಲ ಈಗಿನ ಗೊತ್ತಾಗಿದೆ. ಅದು ಇಲ್ಲಿ ಹೆಲ್ಪ್ ಆಗಿದೆ, ಇಲ್ಲಿ ಹೆಲ್ಪ್ ಆಗಿದೆ. ಮೇಡಮ್, ಟ್ರೆಂಡ್ ಅನ್ನುವಂಥದ್ದು ಅದಕ್ಕೆ ನಿಮ್ಮ ಮನೆಯವರಿಗೆ ನಿಮಗೆ ಒಗ್ಗಿಕೊಳ್ಳುವುದಕ್ಕೆ ಎಷ್ಟು ಕಷ್ಟ ಆಯಿತು ಈಗ ಆರಂಭದಲ್ಲಿ? ಯಾಕೆಂತಂದರೆ ಟ್ರೆಂಡ್ ಸೆಟ್ಟರ್ ಅಂತ ಆಗಿರಲಿಲ್ಲ, ಅಥವಾ ಒಂದು ಮುಂಚೆ ಏನಿತ್ತು ಅಂತಂದರೆ ಒಂದು ಶರ್ಟು, ಒಂದು ಪೀಸು, ಒಂದು ಪ್ಯಾಂಟು ಅಥವಾ ಒಂದು ಬ್ಲೌಸ್, ಅದಾದ ನಂತರ ಬಹಳಷ್ಟು ಅದಕ್ಕೆ ಮಾಡಿಫಿಕೇಷನ್ಗಳು ಬಂತು. ನೀವು ಹೇಗೆ ಒಗ್ಗಿಕೊಂಡ್ರಿ ಅಂತ? ಮೊದಲೆಲ್ಲ ನಮಗೆ ಕಷ್ಟ ಆಗ್ತಿತ್ತು, ಆದರೆ ಕ್ರಮೇಣ ಅಂದರೆ ನಮಗೆ ಅದರಲ್ಲೇ ನಾವು ಸರ್ಚ್ ಮಾಡಿ, ಇಲ್ಲ ಈ ಥರ ನಾವು ಬದಲಾವಣೆ ತರಬೇಕು, ನಾವೇ ಒಂದು ಯೂನಿಫಾರ್ಮನ್ನ ಪ್ಯಾಟರ್ನನ್ನು ಹಾಕ್ಕೊಂಡು ಇದು ಮಾಡಿದರೆ ಚೆನ್ನಾಗಿರ್ತದೆ ಅನ್ನುವಂಥದ್ದು ಒಂದು 5-6 ಪ್ಯಾಟರ್ನನ್ನು ನಾವು ರೆಡಿ ಮಾಡಿ ನಾವು ಕಸ್ಟಮರಿಗೆ ಕೊಟ್ಟಾಗ, ಆಗ ಅವರಿಗೆ ಏನಾಗ್ತದೆ ಅಂದರೆ, ಓಹ್ ನಾವು ಇದನ್ನು ಮಾಡಿಸ್ಬೋದು, ನಮ್ಮಲ್ಲಿ ನಂಬಿಕೆ, ಮೊದಲಾಗಿ ನಮ್ಮ ಕಸ್ಟಮರಲ್ಲಿ ನಮಗೆ ನಂಬಿಕೆ ಇರಬೇಕು. ಇವರು ಈ ಕೆಲಸ ಕೊಟ್ಟರೆ ಅಂದರೆ ತುಂಬ ದರದಿಂದ ಬಟ್ಟೆಯನ್ನು ಪರ್ಚೇಸ್ ಮಾಡಿ ನಮಗೆ ನಂಬಿಕೆಯಿಂದ ಕೊಟ್ಟಿರ್ತಾರೆ, ಚಂದ ಮಾಡಿ ಕೊಡ್ತಾರೆ ಅಂತ ನಂಬಿಕೆಯಿಂದ ಕೊಟ್ಟಿರ್ತಾರೆ. ಆಗ ಕೆಲವೊಮ್ಮೆ ನಾವು ಟೈಲರ್ಗಳೆಲ್ಲರೂ ಜಾಸ್ತಿ ಬೈಗುಳವನ್ನೇ ತಿನ್ನೋದು. ಅಂದರೆ ಎಷ್ಟು ಸರಿ ಮಾಡಿದರೆ ಕೂಡ ಅದು ಇಲ್ಲ ಇದಿಲ್ಲ ಅಂತ ಹೆಚ್ಚು ಬೈಗುಳ ತಿಂತೇವೆ. ಆದರೆ ಕೂಡ ಆ ನಂಬಿಕೆಯನ್ನು ನಾವು ಉಳಿಸಿಕೊಳ್ಬೇಕು. ಮತ್ತು ಟೈಲರಿಂಗಲ್ಲಿ ಎಷ್ಟು ಒಳ್ಳೆಯದು ಅಂತ ನಮಗೆ ತೋರ್ಪಡಿಕೆ ಕಂಡರೂ ಕೂಡ ಅದರಲ್ಲಿ ಕೂಡ ತುಂಬ ಕಷ್ಟಗಳು ಕೂಡ ತುಂಬ ಇದೆ, ಇಲ್ಲ ಅಂತಿಲ್ಲ. ಆದರೆ ನಿರಂತರತೆಯಿಂದ, ನಾನೀಗ ನನ್ನ ಅನುಭವದಲ್ಲಿ ಹೇಳಬೇಕು ಅಂತಾದರೆ, ನಾವೊಂದು ಮನೆ ಮಾಡಿದ್ದೇವೆ, ಒಂದು 75 ಲಕ್ಷದ ಒಂದು ಮನೆ ಮಾಡಿದ್ದೇವೆ. ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಿದೆ, 2 ಮಕ್ಕಳಿಗೆ ಮದುವೆ ಆಗಿದೆ, ಒಂದು 25-30 ಲಕ್ಷದ ಒಂದು ಸೈಟ್ ತಗೊಂಡಿದ್ದೇವೆ, 2 ಕಾರ್ ತಗೊಂಡಿದ್ದೇವೆ. ಇದೆಲ್ಲವೂ ಕೂಡ ಟೈಲರಿಂಗಿಂದಲೇ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ವೆರಿ ಗುಡ್. 75 ಲಕ್ಷದ ಮನೆ, 2 ಕಾರು, 30 ಲಕ್ಷದ ಸೈಟ್. ಯಾಕೆ ಇದನ್ನು ನಾವು ಒಂದು ಹೇಳಬೇಕು ಅಂತಂದರೆ, ಇದು ಪ್ರೇರಣಾದಾಯಿ ಮಾತುಗಳು. ಅವರೇನು ಟೈಲರಿಂದ ಬಂದಂಥ ಹಣವನ್ನು ಅಟ್ಟಿಕಟ್ಟಿ ಇಟ್ಟು ಮಾಡಿದ್ದಲ್ಲ. ಲೋನ್ ಕಟ್ತಾ ಇರ್ಬೋದು, ಲೋನ್ ಕಟ್ಟಬೇಕಾದ್ರೂ ಟೈಲರಿಂಗ್ ವೃತ್ತಿಯಿಂದ ಆದಾಯ ಬಂದದನ್ನೇ ಲೋನ್ಗೆ ಕಟ್ತಾ ಇದ್ದಾರೆ ಅನ್ನುವಂಥದ್ದು ಭಾಳ ವಿಶೇಷ. ಇದು ಪ್ರೇರಣಾದಾಯಿ ಮಾತುಗಳು. ಯಾಕೆಂತಂದರೆ ಟೈಲರಿಂಗ್ ವೃತ್ತಿಯನ್ನು ಬಹಳ ಪ್ರಾಮಾಣಿಕವಾಗಿ ತೆಗೆದುಕೊಂಡು ಇಬ್ಬರೂ ಕೂಡ ನಿರಂತರತೆಯನ್ನು ಇಟ್ಕೊಂಡು ಮಾಡಿರುವಂಥ ಕೆಲಸಕ್ಕೆ ಅವರಿಗೆ ಸಕ್ಕಂಥ ಫಲ. ನಿಮ್ಮದು ಸೈಟ್, ಕಾರು, ಯೋಚನೆಗಳು, ಸೈಟ್ ತೆಗೆದ್ರಿ, ಎಲ್ಲ ಆಗಿದೆ. ಮನೆ ಕಟ್ಟಬೇಕು ಅಂತ ಇದೆ. ಅದು ಇಂಥ ಆಶೀರ್ವಾದದಿಂದ 100% ಬೇಗ ಆಗಿದೆ. ಸರ್, ಹೇಗಿದೆ ಬದುಕು? ಯಾಕೆ ಇದನ್ನು ಹೇಳ್ತದೆ? ಟೈಲರಿಂಗ್ ನಿರಂತರತೆ ಇರಬೇಕು, ಮತ್ತೆ ನಿಮ್ಮದು ಡೆಡ್ಲೈನ್ ಇರ್ತದೆ. ನಿಮಗೆ ಎಲ್ಲರೂ ಕೊಡೋದು ಎಲ್ಲ ಅಂತ ಹೇಳುವಂತ ದೃಷ್ಟಿಕೋನದಲ್ಲಿ ಹೇಗೆ ಆ ಡೆಡ್ಲೈನ್ಗೆ ಹೇಗೆ ಹೊಂದ್ಕೊಳ್ತೀರಿ? ಡೆಡ್ಲೈನಿಗೆ ಅಂದ್ರೆ ಒಂದೊಂದ್ಸಲ ತುಂಬಾ ಕಷ್ಟ ಆಗುತ್ತೆ, ಟೈಮಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂದ್ರೆ ವರ್ಕರ್ಸ್ ಪ್ರಾಬ್ಲಮ್. ಈಗ ಪುರುಷರು ಇಲ್ವೇ ಇಲ್ಲ, ಪುರುಷರು ಕಲಿಯೋರು ಇಲ್ವೇ ಇಲ್ಲ, ಯಾರು ಪುರುಷರು ಕಲಿಯೋದಿಲ್ಲ ಟೈಲರಿಂಗ್. ಲೇಡೀಸ್ ಕಲಿತಾರೆ, ಸ್ವಲ್ಪ ಕಲಿತು ಎಲ್ರಿಗೊಂದು ಓನ್ ಆಗಿ ಮಾಡ್ಬೇಕಂತ ಆಸೆ ಇರುತ್ತೆ. ಸ್ವಲ್ಪ ಕಲಿತುಕೊಂಡು ಓನ್ ಆಗಿ ಅಂಗಡಿ ಮಾಡ್ತಾರೆ. ನಮ್ಗೆ ಇಲ್ಲಿ ವರ್ಕರ್ ಪ್ರಾಬ್ಲಮ್ ಬರುತ್ತೆ. ನಮ್ಗೆ ಒಂದು ಇಷ್ಟಿಷ್ಟು ದಿನಕ್ಕೆ ಇಷ್ಟು ಆಗ್ಬೇಕಂದ್ರೆ ಅಷ್ಟು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಟೈಮ್ಗೆ ಕೊಡ್ಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಅದೊಂದು ಸಮಸ್ಯೆ ಇದೆ, ನಮ್ದು ವರ್ಕರ್ಸ್ ಸಮಸ್ಯೆ ಇದೆ. ಈಗ ನೀವು ಮನೆಯವರು ಟೈಲರೇ ಆಗಿರೋದ್ರಿಂದ ಅವರೇ ನೀವು ಬೇರೆ ಕಡೆ ಹೋಗಿ ಓನಾಗಿ ಮಾಡೋದಿಲ್ಲ ಅನ್ನೋದು ಧೈರ್ಯ ನಿಮಗೆ. ಈಗ ನಿಮ್ಮ ಮನೆಯವ್ರದ್ದು ಅಥವಾ ನಿಮ್ಮದು ಈ ಫ್ಯಾಮಿಲಿ ಒಂದು ಟೈಮ್ ಅಂತ ನೀವು ಈ ವರ್ಕಲ್ಲೇ ಬಿಸಿ ಆದ್ರೆ ಹೇಗೆ?
ಫ್ಯಾಮಿಲಿಗೆ ಟೈಮ್ ತುಂಬಾ ಕಡಿಮೆ. ಮತ್ತೆ ಅವಳು ಈಗ ಬೇರೆ ಕೆಲಸ ಮಾಡ್ತಿದ್ರೆ ತುಂಬಾ ಜಗಳ ಆಗ್ಬೋದಿತ್ತು. ಅದೇ ನಾವು ಈಗ ಒಟ್ಟಿಗೆ ಇರೋದ್ರಿಂದ ಒಟ್ಟಿಗೆ ಬರ್ತೇವೆ, ಒಟ್ಟಿಗೆ ಹೋಗ್ತೇವೆ, ಅರ್ಥ ಆಗ್ತದೆ, ಏನು ಗೊತ್ತಾಗ್ತದೆ, ಸಮಸ್ಯೆ ಬರ್ತಾ ಇಲ್ಲ ಅಂತ. ಸರ್, ಈ ಟ್ರೆಂಡ್ ಸೆಟ್ಟರ್ ಅಂತ ಹೇಳ್ತಾರೆ. ಈಗ ಇತ್ತೀಚಿನ ದಿನಗಳಲ್ಲಿ ದಿನಕ್ಕೂ ಒಂದು ಟ್ರೆಂಡ್. ನೀವು ಒಂದು ತಿಂಗಳು ಹೋದ್ರೆ ಅವು ಟ್ರೆಂಡ್ ಇಜ್ಜಿ ಅಥವಾ ಅದು ಟ್ರೆಂಡ್ ಈಗ ಇಲ್ಲ ಅಂತ ಹೇಳುವಂತ ಟೈಮ್. ಈಗ ಆ ಟ್ರೆಂಡಿಗೆ ಹೇಗೆ ಹೋಗಿಕೊಳ್ಳುದು? ಟ್ರೆಂಡಿಗೆ ಅದು ಈಗ ಜಾಸ್ತಿಯಾಗಿ ಎಂಬ್ರಾಯ್ಡ್ರಿ ವರ್ಕ್ ಅಲ್ಲಿ ಬರುತ್ತೆ. ಎಂಬ್ರಾಯ್ಡ್ರಿ ಈಗ ಮದುವೆದು ಸೀಸನ್ ಬಂದ್ರೆ ಎಂಬ್ರಾಯ್ಡ್ರಿ ಆರಿ ವರ್ಕ್ ಬರುತ್ತೆ, ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ, ಅದರಲ್ಲೇ ಮಾಡ್ತಾ ಇದ್ದೇವೆ ಈಗ ಜಾಸ್ತಿಯಾಗಿ. ಎಸ್, ಈಗ ಒಂದು ಕರೆ ಇದೆ, ಕರೆ ಸ್ವೀಕರಿಸೋಣ. ನಮಸ್ತೆ. ನಮಸ್ತೆ. ಏನ್ ಹೆಸರು? ವಿಘ್ನೇಶ್ ಕಾಲಿಕಾ. ನಮಸ್ತೆ. ನಮಸ್ತೆ, ಹೇಳಿ ಸರ್, ಏನ್ ಹೇಳಲಿಕ್ಕೆ ಬಯಸ್ತೀರಿ? ಏನು ಕ್ವಶನ್ ಇದೆ ನಿಮ್ಮದು? ಕ್ವಶನ್ ಒಂದು ರೇಟಿನ ಬಗ್ಗೆ ಇಲ್ಲಿ ನಮ್ಮ ಬೆಳ್ತಂಗಡಿಯಲ್ಲಿ ಆಗಲಿಲ್ಲ. ಯಾವುದು? ರೇಟಿನ ಬಗ್ಗೆ ನಿಮಗೆ ಒಂದು ಕ್ಲಾರಿಟಿ ಇಲ್ಲ. ಮತ್ತೆ ಅಷ್ಟೇ ಹೇಳಲಿಕ್ಕೆ. ಅಷ್ಟೇಯಾ? ಓಕೆ, ಕೇಳ್ತೇವೆ ನಾವು. ಥ್ಯಾಂಕ್ ಯು ಸರ್. ನೋಡಿ, ಈಗ ನೀವು ನನಗೆ ಸಹ ಗೊತ್ತಾಗಿರಲಿಲ್ಲ, ನಾವೀಗ ಆ ಟಾಪಿಕ್ ತನಕ ಬಂದಿರಲಿಲ್ಲ. ಆ ಟಾಪಿಕ್ ಬರೋ ಒಂದು ನಿಮ್ಮವರೇ, ನಿಮ್ಮ ಸದಸ್ಯರೇ ಇರ್ಬೋದು, ಅವ್ರು ಮಾತನಾಡುವಾಗ ಹೇಳಿದ್ರು ರೇಟಿನ ಬಗ್ಗೆ ಕ್ಲಾರಿಟಿ. ಒಳ್ಳೆ ಕ್ವಶನ್. ಯಾಕೆ ಸದಸ್ಯರೇ ಕೇಳಬೇಕು ಅಂತ ಹೇಳಿದ್ರೆ, ಈಗ ನೀವು ಅಸೋಸಿಯೇಷನ್ನ ಒಂದು ರೇಟ್ ಅಂತ ನಿಗದಿ ಮಾಡಿದ್ರೆ, ಒಂದು ಶರ್ಟಿಗೆ ಇಷ್ಟು, ಒಂದು ಬ್ಲೌಸಿಗೆ ಇಷ್ಟು ಅಂತದ್ದು ಏನಾದ್ರು ನಿಗದಿ ಮಾಡಿದ್ರೆ ಮೇಡಮ್? ಇಲ್ಲ, ಅದೀಗ ಕೆಲವು ವಲಯಗಳಲ್ಲಿ ಅದು ಪ್ರಶ್ನೆ ಬರ್ತಾ ಇದೆ. ಆದರೆ ನಮಗೊಂದು ಸಮಸ್ಯೆ ಏನು ಅಂತ ಹೇಳಿದರೆ, ಈಗ ನಾವು ಪೇಟೆಯಲ್ಲಿ ಇರ್ತೇವೆ, ಪೇಟೆಯಲ್ಲಿ ಒಂದು 500-600 ರೂಪಾಯಿ ಬ್ಲೌಸ್ಗೆ ತಗೊಂಡ್ರೆ, ಹಳ್ಳಿಯಲ್ಲಿ 200-250ಕ್ಕೆ ಬ್ಲೌಸ್ ಹೊಲಿದು ಕೊಡ್ತಾರೆ. ಯಾಕೆ ಅಂತ ಹೇಳಿದರೆ, ಈಗ ಹಳ್ಳಿಯಲ್ಲಿ ಅಷ್ಟು ತಗೊಳ್ಳೋದು ಅಂತ ಹೇಳಿದರೆ ಅವರಿಗೆ ಬಾಡಿಗೆ ಕಡಿಮೆ ಇರ್ತದೆ, ಅಥವಾ ಬಾಡಿಗೆಯೂ ಇರುವುದಿಲ್ಲ, ಮನೆಯಲ್ಲೇ ಹೊಲಿತಾರೆ. ಪೇಟೆಯಲ್ಲಿ ಮಾಡಿದ್ರಿಂದ ಬಾಡಿಗೆ ಇರ್ತದೆ. ಆ ಬಾಡಿಗೆ ಇರೋದ್ರಿಂದ ತುಂಬ ಬಾಡಿಗೆ ಕೊಡಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ಇದೆಲ್ಲ ಸಮಸ್ಯೆ ಇದರಿಂದ ಅವರು 250-300 ಬ್ಲೌಸ್ಗೆ ತಗೊಳ್ಳಿಕ್ಕೆ ಆಗುದಿಲ್ಲ. ಆದ್ರಿಂದ ಅದನ್ನು ನಿಗದಿ ಮಾಡಲಿಕ್ಕೆ ಕಷ್ಟ. ಆದರೆ ನಾವು ವೇಣೂರು ವಲಯದವರು ಇದನ್ನು ಪ್ರಶ್ನೆ ಮಾಡಿದಾಗ ನಾವು ಅವರಿಗೆ ಹೇಳಿದೆವು, ಒಂದು ವಲಯದವರು ಈ ತರ ಮಾಡಬಹುದು, ಒಂದು ವಲಯಕ್ಕೆ ಸೀಮಿತ, ಅದಿನ್ನೂ ನಾವು ಫಿಕ್ಸ್ ಆಗ್ಲಿಲ್ಲ. ಕೇರಳದಲ್ಲಿ ಇದಿದೆ. ಈಗ ಎಲ್ಲ ವಿಷಯಕ್ಕೆ ಬರುವ, ಅವರಾಗ ಕಾಲ್ ಮಾಡಿದಾರಲ್ಲ, ಅವರಿಗೆ ಇನ್ನೊಮ್ಮೆ ಈಗಲೇ ಇದೇ ಎಪಿಸೋಡ್ ಅಲ್ಲಿ ಉತ್ತರವನ್ನ ಕೊಡ್ಲಿಕ್ಕೆ ಮತ್ತೊಮ್ಮೆ ಕೇಳ್ತಾನೆ ಅವ್ರ ಹತ್ರ. ಇನ್ನೊಬ್ರು ಕಾಲ್ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ. ಏನ್ ಹೆಸರು? ನನ್ನ ಹೆಸರು ಜಯಕುಮಾರ್ ಅಂತ. ಎಲ್ಲಿಂದ? ಇದು ನಡದಿಂದ. ನಡದಿಂದ. ಏನ್ ಹೇಳ್ತೀರಿ ಸರ್? ಸರ್, ಸೌಂಡ್ ಸರಿ ಕ್ಲಿಯರ್ ಕೇಳ್ತಾ ಇಲ್ಲ, ಡಬಲ್ ನಂದು ಹೊಡಿತಾ ಉಂಟು ಸರ್. ಹೌದಾ? ನಿಮ್ಮ ಪ್ರಶ್ನೆ ಕೇಳಿ. ಸರ್, ನಮ್ಮ ಟೈಲರ್ ಬಗ್ಗೆ ನಾವು ಹೇಳುವುದಾದ್ರೆ ಸರ್, ನನ್ಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಸರ್, ಅದು ಸ್ಪೀಕರ್ ಹೊಡಿತಾ ಉಂಟು. ಇನ್ನೊಮ್ಮೆ ಮಾಡ್ತೇನೆ ಸರ್. ನಿಮ್ಮ ಪ್ರಶ್ನೆ ಕೇಳಿ ಸರ್. ನಂಗೆ ಸರಿ ಕೇಳ್ತಾ ಇಲ್ಲ ಸರ್, ಅದು ಡಬಲ್ ಹೊಡಿತಾ ಉಂಟು. ಹೌದಾ? ಸರಿ, ಓಕೆ. ತಾಂತ್ರಿಕ ತೊಂದರೆ ಆಗಿದೆ ನೋಡುವ. ಅವರು ಟೈಲರ್ ಅಸೋಸಿಯೇಷನ್ ಬಗ್ಗೆ ಮಾತಾಡ್ಲಿಕ್ಕೆ ಹೊರಟರು ಅಂತ ಅನ್ಸುತ್ತೆ. ಜಯಕುಮಾರ್ ಅವರು ಅವ್ರನ್ನ ಮತ್ತೊಮ್ಮೆ ಸಂಪರ್ಕಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಮೇಡಮ್, ರೇಟ್ ಬಗ್ಗೆ ನಾವು ಮಾತಾಡ್ತಿದ್ವಿ. ಈಗ ನಾನು ಹೇಳಿದಾಗೆ ರೇಟು ನಿಗದಿ ಮಾಡಲಿಕ್ಕೆ ನಮಗೆ ಸ್ವಲ್ಪ ಸಮಸ್ಯೆ ಆಗ್ತದೆ. ಯಾಕೆಂತ ಹೇಳಿದರೆ, ಈಗ ಗ್ರಾಮೀಣ ಪ್ರದೇಶದಲ್ಲಿ 450-500 ರೂಪಾಯಿ ಅಂತ ಹೇಳಿದರೆ ಅದು ಜಾಸ್ತಿ ಆಗ್ತದೆ ರೇಟು. ಅಂದರೆ ಅಲ್ಲಿ ಏನು ಅಂತ ಹೇಳಿದರೆ, ಅವರು 200-250-300 ಹೊಲಿದು ಕೊಟ್ಟರೆ ಅವರಿಗೇನು ಅದರ ಪ್ರಾಫಿಟ್ ಅವರಿಗೆ ಸಿಗ್ತದೆ. ಆದರೆ ಅದನ್ನೇ ನಾವು ಈಗ ಇಲ್ಲಿ ಪೇಟೆಯಲ್ಲಿ ಮಾಡಿದರೆ, ನಮಗೆ ಉದಾಹರಣೆಗೆ ನಾವೇ 10,000 ಬಾಡಿಗೆ ಕೊಡಬೇಕು ತಿಂಗಳಿಗೆ, ಮತ್ತು ಕರೆಂಟ್ ಬಿಲ್ ಕಟ್ಟಬೇಕು. ಇದೆಲ್ಲ ಆಗೋಕೆ ಒಂದು 20-25 ಸಾವಿರ ರೂಪಾಯಿ ತಿಂಗಳಿಗೆ ಒಂದು ಖರ್ಚು ಬರ್ತದೆ. ಆ ಖರ್ಚನ್ನು ಇದನ್ನೆಲ್ಲ ನಾವು ಹಾಕುವುದರಿಂದ ಹಾಗೆ ನಾವು ಅದು ರೇಟ್ ವ್ಯತ್ಯಾಸ ಆಗ್ತದೆ. ಒಂದೇ ರೇಟ್ ಮಾಡಬೇಕು ಅಂತಾದರೆ ಅದು ಸ್ವಲ್ಪ ಕಷ್ಟ. ಆದರೆ ಅದರ ಬಗ್ಗೆ ಮುಂದೆ ನಾವು ಯೋಚನೆ ಮಾಡ್ತಾ ಇದ್ದೇವೆ, ಮಾಡಬೇಕಾ ಹೇಗೆ, ಅದು ಹಳ್ಳಿ ಅಂದರೆ ಗ್ರಾಮೀಣಕ್ಕೆ ಒಂದು ರೇಟ್ ಇಡುವುದಾ ಅಥವಾ ಈ ಪೇಟೆ ವಲಯಕ್ಕೆ ಒಂದು ಇಡುವುದಾ ಅಂತೇಳಿ ಯೋಚನೆ ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಿ. ಅದು ಇನ್ನೂ ಕೂಡ ನಿರ್ಧಾರ ಆಗಲಿಲ್ಲ. ಆದರೆ ಕೇರಳದಲ್ಲಿ ಈಗಾಗಲೇ ನಿಶ್ಚಯ ಮಾಡಿದ್ದಾರೆ. ಕೇರಳ ನಾಗೇಶ್ ಕುಮಾರ್ ಅವ್ರ ಹತ್ರ ಕೇಳಬೇಕು. ಈ ರೇಟ್ ಅಂತ ಬಂದಾಗ ಕೆಲವರು ಸ್ಟೈಲಿಶ್ ಟೈಲರ್ಸ್ ಇರ್ತಾರೆ, ಅವರ ವರ್ಕಿಗೆ ಡಿಮ್ಯಾಂಡ್ ಜಾಸ್ತಿ ಇರ್ತದೆ. ಈ ಟೈಮಲ್ಲಿ ನೀವು ಹೇಗೆ ಅದನ್ನ ರೇಟ್ ವೇರಿಯೇಷನ್ ಅನ್ನು ಮಾಡ್ತೀರಿ ಅಂತ? ರೇಟ್ ವೇರಿಯೇಷನ್ ಅಂದ್ರೆ ನಮ್ದು ನಾರ್ಮಲ್ ರೇಟ್ ಒಂದಿರುತ್ತೆ. ಒಂದು ನಾರ್ಮಲ್ ಬ್ಲೌಸ್ ಇಷ್ಟು ರೇಟ್, ಓಕೆ. ಆಮೇಲೆ ಅದ್ರ ಡಿಸೈನ್ ಮೇಲೆ ವ್ಯತ್ಯಾಸ ಬರುತ್ತೆ.
ವರ್ಕ್ ಇದ್ರೆ ಎಷ್ಟು ಚಾರ್ಜ್ ಆಗುತ್ತೆ, ಅದರಲ್ಲಿ ಏನಾದರೂ ಡಿಸೈನ್ ಮಾಡೋದಾದ್ರೆ, ಬಟ್ಟೆಯಲ್ಲಿ ಡಿಸೈನ್ ಮಾಡೋದಾದ್ರೆ ಇನ್ನೊಂದು ಚಾರ್ಜ್ ಇರುತ್ತೆ. ಹಾಗೆ ವರ್ಕ್ ಮೇಲೆ ವ್ಯತ್ಯಾಸ ಆಗುತ್ತೆ. ಹಾಗೆ ನಾರ್ಮಲ್ ಚಾರ್ಜ್ ಒಂದೇ, ನಾರ್ಮಲ್ ಚಾರ್ಜ್ ಒಂದೇ ಇರ್ತದೆ. ಒಂದೇ ಚಾರ್ಜ್ ಇರುತ್ತೆ. ಓಕೆ. ಹೇಗಿದೆ ಈಗ ಅತಿ ಹೆಚ್ಚು ಬಟ್ಟೆ ಉಳಿಸೋರು ಯಾರು, ಗಂಡಸರ ಹೆಂಗಸರ? ನೀವು ಲೇಡೀಸ್ ಅಲ್ಲ? ಹೌದು, ಲೇಡೀಸ್. ಅದಕ್ಕೆ ನಿಮ್ಮಲ್ಲಿ ನಗು ಜಾಸ್ತಿ ಇದೆ. ಓಕೆ. ನೀವು ಮೇಡಮ್? ನಾವು ಎರಡು ಮಾಡ್ತೇವೆ ಸರ್, ಲೇಡೀಸ್ ಮತ್ತು ಜೆಂಟ್ಸ್ ಎರಡು. ಜೆಂಟ್ಸ್ ಬಟ್ಟೆ ಹೊಲಿಸ್ಕೊಳ್ಳೋದು ಜಾಸ್ತಿನ ಕಡಿಮೆ? ಜಾಸ್ತಿ ಸರ್. ಆದರೆ ಈಗಲೂ ಕೂಡ ಬ್ಲೌಸಲ್ಲಿ ಕೂಡ ಈಗಲೂ ಕೂಡ ಅದೇನಾಗಿದೆ ಅಂದರೆ, ಈಗ ನೋಡಿ ಒಂದು ಸ್ಟ್ರಚ್ ಬ್ಲೌಸ್ ಅಂತ ಬಂದಿದೆ. ಅದು ಒಂದು 32 ಸೈಜಿಂದ 44 ಸೈಜಿನವರೆಗೂ ಆ ಬ್ಲೌಸ್ ಆಗ್ತದೆ. ಆದ್ದರಿಂದ ಅದು ಕೂಡ ನಮಗೆ ಹೊಡೆತ. ಈಗ ರೆಡಿಮೇಡ್ ಬಂದಿದೆ, ಈಗ ಎಲ್ಲ ಅಂಗಡಿಗಳಲ್ಲಿ ಅದು ಸಿಗ್ತದೆ. ಅದೇ ನಾನು ಹೇಳುದಂದ್ರೆ ನೋಡಿ, ಈ ತರ ಆದಾಗ ಟೈಲರ್ಗಳಿಗೆ ಇದು ಹೊಡೆತ ಬೀಳ್ತದೆ ಅಂತ. ಇದು ನಮಗೆ ರೆಡಿಮೇಡ್ ಇಂದ ಸ್ವಲ್ಪ ಹೊಡೆತ ಇದೆ. ಮತ್ತೆ ಈಗ ಏನು ನೀವು ಹೇಳುವಂಥದ್ದು, ಈಗ ಟ್ರೆಂಡ್ ಅಂತ ಹೇಳಿದ್ರಲ್ಲ, ಅದೀಗ ಆರಿ ವರ್ಕ್ ಅಂತ ಇದೆ. ಆರಿ ವರ್ಕ್ ಅಂತ ಹೇಳಿದ್ರೆ ಅದು ನಮ್ಮ ಟೈಲರ್ಗಳಿಗೆ ಸಿಗ್ತಾ ಇಲ್ಲ. ಬಯ್ಯನವರು ಅದರನ್ನೆಲ್ಲ ತುಂಬಿಕೊಂಡಿದ್ದಾರೆ. ಹಿಂದಿಯವರು ಎಲ್ಲ ಹೆಚ್ಚು ಆರಿ ವರ್ಕ್, ಹೊರ ರಾಜ್ಯದವರು ಇಲ್ಲಿ ಬಂದು ನಮ್ಮ ಈ ಆರಿ ವರ್ಕ್ ಅನ್ನ, ಎಂಬ್ರಾಯ್ಡರಿ ವರ್ಕ್ ಅನ್ನ ಮಾಡಿ ಅವರಿಗೆ ಇದರ ಪಾಲು ಜಾಸ್ತಿ ಹೋಗ್ತಾ ಇದೆ. ಈಗ ನಾವು ಟೈಲರ್ ಅಸೋಸಿಯೇಷನ್ ಕಡೆಯಿಂದ ಸುಮಾರು ಈಗ ಎಲ್ಲ ವಲಯಗಳಲ್ಲಿ ಈ ಆರಿ ವರ್ಕ್ ಅನ್ನ ತರಬೇತಿಯನ್ನು ಕೊಡ್ತಾ ಇದ್ದೇವೆ. ಈಗಾಗಲೇ 4 ವಲಯಗಳಲ್ಲಿ ತರಬೇತಿ ಕೊಟ್ಟಿದ್ದೇವೆ. ಹೇಗೆ ತರಬೇತಿ ಕೊಡುವುದು? ಅದು ನಮಗೆ NGO ಸಂಸ್ಥೆ ಮಣಿಪಾಲದವರು ಮತ್ತು ವಿಜಯ ಗ್ರಾಮೀಣ ವಿಜಯ ಬ್ಯಾಂಕ್ನವರು ಅವರ ಸಹಯೋಗದಲ್ಲಿ ಅವರು ಫ್ರೀ ಕೋರ್ಸನ್ನು ಮಹಿಳೆಯರಿಗೆ ಅಂತ ಕೊಡ್ತಾ ಇದ್ದಾರೆ. ಅದನ್ನು ನಮ್ಮ ಟೈಲರ್ ಅಸೋಸಿಯೇಷನ್ ಮುಖಾಂತರ ನಮ್ಮನ್ನು ಭೇಟಿಯಾಗಿ ಈಗ ಮಡಂತಿಯರಲ್ಲಿ ಈಗಾಗಲೇ ಆಗಿದೆ, ಚಂದ ಮಾಡಿ ವರ್ಕನ್ನು ಬೇಸಿಕಲ್ಲಿ ಈಗ ಕಲ್ತಿದ್ದಾರೆ. ಅದನ್ನು ಮುಂದೆ ಅವರು ಮಾಡ್ತಾರೆ. ಕಕ್ಕಿಂಜೆಯಲ್ಲಿ ಈಗಾಗಲೇ ಆಗಿದೆ, ಕಕ್ಕಿಂಜೆ ವಲಯದಲ್ಲಿ, ಉಜಿರೆ ವಲಯದಲ್ಲಿ ಈಗ ಆಗ್ತಾ ಇದೆ. ಇನ್ನು ಎಲ್ಲ ವಲಯದಲ್ಲಿ ಕೂಡ ಮಾಡಿ ಈ ಬಯ್ಯಗಳ ಹಾವಳಿಯಿಂದ ತಪ್ಪಿಸಬೇಕು, ನಮ್ಮವರಿಗೆ ಇದರ ಕೆಲಸ ಉಪಯೋಗ ಆಗಬೇಕು ಅಂತ ಹೇಳಿ ನಮ್ಮ ಟೈಲರ್ ಅಸೋಸಿಯೇಷನ್ ಕಡೆಯಿಂದ ಒಂದು ಆಸೆ. ಈಗ ನಿಮಗೆ ಹೊರ ರಾಜ್ಯದವರ ಹಾವಳಿ ಅಂತ ಹೇಳ್ತೀವಿ, ಹೇಗೆ ಅವರು ಎಷ್ಟು ನಿಮಗೆ ಕಷ್ಟ ಕೊಡ್ತಾ ಇದ್ದಾರೆ? ನಮಗೇನು ಅಂತ ಹೇಳಿದ್ರೆ, ಈಗ ನಾವು ಹೀಗೆ ನೋಡುವವರಿಗೆ ಕಸ್ಟಮರ್ಗೆ ಏನಾಗ್ತದೆ ಅಂದ್ರೆ, ನಾವು 4,000 ಹಾಕ್ತೇವೆ ಬ್ಲೌಸಿಗೆ, 5,000 ಹಾಕ್ತೇವೆ ಅಂತ ಕಸ್ಟಮರಿಗೆ ಆಗ್ತದೆ. ಆದ್ರೆ ನಮಗೇನು ಅಂತ ಹೇಳಿದ್ರೆ, ನಾವು ಕಸ್ಟಮರಿಗೆ ಹಾಕೋದು ಅದರಲ್ಲಿ 75% ಭಾಗ ನಾವು ಅವರಿಗೆ ಕೊಡ್ಬೇಕಾಗ್ತದೆ. ಈ ಆರಿ ವರ್ಕ್ ಏನ್ ಮಾಡ್ತಾರೆ ಅಲ್ವಾ, ಎಂಬ್ರಾಯ್ಡ್ರಿ ವರ್ಕ್ ಏನು, ಅದರಲ್ಲಿ 75% ನಾವು ಅವರಿಗೆ ಕೊಡ್ತೇವೆ. ಇನ್ನು 25% ಮಾತ್ರ ಅದರಲ್ಲಿ ನಮಗೆ ಸಿಗೋದು. ಈಗ 4,000ದಲ್ಲಿ ಒಂದು ಬ್ಲೌಸಿಗೆ ಮಾಡಿದ್ರೆ ಅಲ್ಲಿ 1,000 ಮಾತ್ರ ನಮಗೆ ಸಿಕ್ಕುದಲ್ಲದೆ 3,000ವನ್ನು ನಾವು ಹೊರ ರಾಜ್ಯದ ಈ ಬಯ್ಯನವರಿದ್ದಾರಲ್ಲ ಅವರಿಗೆ ನಾವು ಪೇ ಮಾಡಬೇಕಾಗ್ತದೆ. ಹೇಗೆ ನಾಗೇಶ್ ಅವರು, ನೀವು ಬಯ್ಯನವರಿಗೆ ಕೊಡ್ತೀರಿ? ಅವ್ರು ನಿಮ್ಮನ್ನು ಡಿಪೆಂಡ್ ಆಗಿದ್ದಾರೆ, ನೀವು ಅವರನ್ನು ಡಿಪೆಂಡ್ ಆಗ್ಲಿಲ್ವಾ? ಅವರನ್ನು ಡಿಪೆಂಡ್ ಆಗ್ಲೇಬೇಕಾಗುತ್ತೆ. ಟೈಮ್ಗೆ ಇಲ್ಲದಿದ್ರೆ ಟೈಮ್ಗೆ ನಮಗೆ ಸಿಗಲ್ಲ. ಅಂದ್ರೆ ಆರಿ ವರ್ಕ್ ಈಗ ಜಾಸ್ತಿ ಅವರೇ ಮಾಡೋದು? ಅವರೇ ಮಾಡೋದು. ಇಲ್ಲಿ ಅವ್ರು ಯಾರು ಮಾಡಲ್ಲ, ಯಾರಿಲ್ಲ. ಇಷ್ಟವರೆಗೆ ಯಾರಿಲ್ಲ, ಈಗ ಕಲಿತಿದ್ದಾರೆ ಅಷ್ಟೇ. ತಾಲೂಕಲ್ಲಿ ಯಾರಿಲ್ಲ, ತಾಲೂಕಲ್ಲಿ ಇಲ್ಲಿ ಅವರು ಯಾರಿಲ್ಲ, ನಮ್ಮ ಈ ತಾಲೂಕಿನವರು ಯಾರಿಲ್ಲ. ಯಾರಿಲ್ಲ. ಎಷ್ಟು ಜನ ಬಯ್ಯಗಳಿದ್ದಾರೆ? ತುಂಬಾ ಜನ ಇದ್ದಾರೆ. ಅಲ್ಲಿ ಒಂದು ಫೇಮಸ್ ಫ್ಯಾಷನ್ ಅಂತಿದೆ, ಅಲ್ಲಿ ಜನ ಇಟ್ಟಿದ್ದಾರೆ, ಅವರನ್ನೇ ತಂದಿಟ್ಟಿದ್ದಾರೆ. ಮತ್ತೆ ಇಲ್ಲಿ ಬೆಳ್ತಂಗಡಿಯಲ್ಲಿ ಇದೆ, ಒಂದು 5-6 ಕಡೆಯಲ್ಲಿ ಅವರನ್ನೇ ತಂದು ವರ್ಕ್ ಮಾಡಿಸ್ತಾರೆ. ಅಂದ್ರೆ ನೀವು ಆ 5-6 ಕಡೆಗೆ ನೀವೆಲ್ಲ ಟೈಲರ್ಸ್ ಕೂಡ ತಂದ್ರೆ ಅಲ್ಲಿಗೆ ಕೊಡಬೇಕು? ಇಲ್ಲ, ಬಯ್ಯನವರಿಗೆ ಕೊಡ್ಬೇಕು. ಹಾಗೆ ಈಗ ಈ ಸಲ ಟ್ರೈನಿಂಗ್ ಆದ್ರೆ ಇಲ್ಲಿ ಅವರ ಲೋಕಲ್ ಜನಗಳು ಕಲ್ತ್ರೆ ನಮಗೂ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ಇಲ್ಲಿ ಅವರು. ಅದರಿಂದ ನಾವು ಸ್ವಲ್ಪ ಅವರಿಗೆ, ಈಗ ನಾವು ಕಸ್ಟಮರ್ಗೆ ಸ್ವಲ್ಪ ಈಗ ಹಾಕುವಂತ ಹಣ ಕಡಿಮೆ ಮಾಡ್ಬೋದು. ಓಕೆ. ಇಲ್ಲಿ ಒಂದು ಕಲಿಯುವುದಕ್ಕೆ ಅವಕಾಶ ಇದೆ. ಆರಿ ವರ್ಕ್ ಅಂತ ಹೇಳಿದ್ರೆ, ಆರಿ ವರ್ಕ್ ಕಲ್ತನ್ನ ಭಯಂಕರಗೆ ಅಂತ ಹೇಳುವಂಥದ್ದು ಬಹಳಷ್ಟು ಜನರ ಮಾತು. ಆದ್ರಿಂದ ನೀವು ಕೂಡ ಆರಿ ವರ್ಕ್ ಅನ್ನ ಕಲಿಬಹುದು. ಕಲಿಯಬೇಕು ಅಂತಂದ್ರೆ ಟೈಲರ್ಸ್ ಅಸೋಸಿಯೇಷನ್ ಸಂಪರ್ಕ. ನಮಸ್ತೆ. ಹಲೋ, ನಮಸ್ತೆ. ಹೇಳಿ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಜಯಂತ ಉರ್ಲಾಂಡಿ. ಓಕೆ, ಜಯಂತ ಉರ್ಲಾಂಡಿ, ನಿಕಟಪುರ ಅಧ್ಯಕ್ಷರು, ಜಿಲ್ಲಾ ಸಮಿತಿ. ಹೌದು. ನಮಸ್ತೆ, ಹೇಳಿ ಸರ್. ನಮಸ್ತೆ. ಹೇಗಿದ್ದೀರಿ? ಪರವಾಗಿಲ್ಲ, ಚೆನ್ನಾಗಿದ್ದೇನೆ. ಮಹೋತ್ಸವದ ಸಂಭ್ರಮದಲ್ಲಿದೆ ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್, ಏನ್ ಹೇಳ್ತೀರಿ? ನಾವೊಂದು ನಮ್ಮ ಒಂದು 24 ವರ್ಷದ ಹೋರಾಟದ ಒಂದು ಫಲ ಕಾಣ್ತದೆ. ಇದು 25ನೇ ವರ್ಷ ರಜತ ಮಹೋತ್ಸವ. ಆ ಬಗ್ಗೆ ನಾವು ಈಗ ನಮ್ಮ ಇಡೀ ಕರ್ನಾಟಕ ರಾಜ್ಯದ ಜನತೆಗಳನ್ನು, ಟೈಲರ್ಸ್ ಗಳನ್ನು ಒಟ್ಟಿಗೆ ಸೇರಿಸಿ ಒಂದು ಸಮಾವೇಶ ಮಾಡ್ತಿದ್ದೇವೆ. ಓಕೆ. ಅದೇ ರೀತಿ ಈ ಒಂದು ಸಮಾವೇಶಕ್ಕೆ ಉದ್ಘಾಟನೆಯಾಗಿ ಮುಖ್ಯಮಂತ್ರಿಗಳು ಆಗಮಿಸಿದ್ದಾರೆ. ಅದಲ್ಲದೆ ಎಲ್ಲ ರಾಜಕೀಯ ಪಕ್ಷದ ಪ್ರಮುಖರು ಎಲ್ಲ ಭಾಗವಹಿಸಿ
ಈ ಒಂದು ನಮ್ಮ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಎಲ್ಲ ನಮ್ಮ ವೃತ್ತಿ ಬಾಂಧವರು ಕೈ ಜೋಡಿಸಬೇಕಂತ ನಾವು ಕೇಳಿಕೊಳ್ಳುವುದು. ಯಾಕಂದ್ರೆ 24 ವರ್ಷಗಳಿಂದ ಯಾವುದೇ ಒಂದು ಸರ್ಕಾರದಿಂದ ನಮ್ಗೆ ಯಾವುದೇ ಒಂದು ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಆದ ಕಾರಣ ಈ ಸಲ ಮುಖ್ಯಮಂತ್ರಿಯ ಮುಖಾಂತರ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬೇಡಿಕೆಗಳು ಏನಿವೆಯಾ ಅದನ್ನು ಪೂರೈಸಬೇಕಂತ ನಾವೆಲ್ಲ ಇಡೀ ನಮ್ಮ ಕರ್ನಾಟಕ ರಾಜ್ಯದಿಂದ ಸುಮಾರು 40-50 ಸಾವಿರ ಜನ ಸೇರುವ ಒಂದು ನಿರೀಕ್ಷೆ ಇದೆ. ಓಕೆ ಜಯಂತ್ ಅವರೇ, ನಿಮ್ಮ ಸಂಘಟನೆಯಿಂದ ಟೈಲರ್ಸ್ಗೆ ಯಾವ ರೀತಿ ನೆರವಾಗ್ತಾ ಇದ್ದೀರಿ? ನಾವು ಸುಮಾರು ನಾನು 24 ವರ್ಷಗಳಿಂದ ಪ್ರತಿ ಒಂದು ನಮ್ಮ ರಾಜ್ಯ ಸಮಿತಿ, ಅದರ ಕೆಳಗೆ ಜಿಲ್ಲಾ ಸಮಿತಿ, ಅದರ ಕೆಳಗೆ ಕ್ಷೇತ್ರ ಸಮಿತಿ, ಅದರ ಕೆಳಗೆ ವಲಯ ಸಮಿತಿ, ಇಂಥ ಒಂದು 4 ಸಮಿತಿಗಳ ಮುಖಾಂತರ ವಲಯ ಮಟ್ಟದಲ್ಲಿ ಯಾವ್ದಾದ್ರು ಒಬ್ಬ ಟೈಲರ್ಗೆ ಏನಾದ್ರು ಹುಷಾರಿಲ್ಲದಾದ್ರೋ ಏನಾದ್ರು ಡೆತ್ ಆದ್ರೆ ಅವರಿಗೆ ವಲಯದ ಮುಖಾಂತರ ನಾವೆಲ್ಲ ಒಂದು ಮಧ್ಯಮ ವರ್ಗದವರು. ಯಾಕಂದ್ರೆ ಇದಕ್ಕೆ ಯಾವುದೇ ದೊಡ್ಡ ಟೈಲರ್ಸ್ ಗಳು ಯಾರು ಇದಕ್ಕೆ ಸೇರುದಿಲ್ಲ. ಅದು ಬರೀ ಒಂದು 10% ಮಾತ್ರ ಜನ ಸೇರ್ತಾರೆ. ಮತ್ತೆಲ್ಲ ನಾವೇ ನಮ್ಮ ಒಂದು ಮಧ್ಯಮ ವರ್ಗದವರೆಲ್ಲ ಸೇರಿ 50 ರೂಪಾಯಿ 100 ರೂಪಾಯಿ ಹೀಗೆಲ್ಲ ಒಟ್ಟು ಮಾಡಿ ಸುಮಾರು ನಾವೊಂದು 15-20 ಲಕ್ಷ ರೂಪಾಯಿ, ನಾವೊಂದು 25 ವರ್ಷದಲ್ಲಿ ಒಂದು 15-20 ಲಕ್ಷ ರೂಪಾಯಿ ನಾವು ಇದೇ ಬೇರೆ ಬೇರೆ ದಾನಿಗಳಿಂದ ಸಹಕಾರ ನೀಡ್ತಾ ಇದ್ದೇವೆ. ಸುಮಾರು ಒಂದು 3-4 ವರ್ಷಗಳಿಂದ ಒಂದು 400 ಹೊಲಿಗೆ ಯಂತ್ರವನ್ನು ನಮ್ಮ ಎಲ್ಲ ಶಾಸಕರು ಆಗ್ಲಿ ಇತರ ದಾನಿಗಳ ಸಹಾಯದಿಂದ ನಾವು ನಮ್ಮ ತೀರಾ ಬಡ ಹಿಂದುಳಿದ ಟೈಲರ್ಸ್ ಗಳಿಗೆ ನಾವು ನೀಡ್ತಾ ಇದ್ದೇವೆ. ಅದೇ ರೀತಿ ಯಾರಾದ್ರೂ ಏನಾದ್ರೂ ಒಂದು ಸಮಸ್ಯೆ ಆದ್ರೆ ಅಂತವರಿಗೆ ಕೂಡ ನಾವು ವಲಯ ಮಟ್ಟದಲ್ಲಿ ನಾವು ಅವರಿಗೆ ಸಹಾಯಧನ ನೀಡ್ತಿದ್ದೇವೆ. ಯಾಕಂದ್ರೆ ನಮ್ಗೆ ಯಾವುದೇ ಕಾರ್ಮಿಕ ಮಾಲಕ ಎನ್ನುವಂತ ಭೇದ ಇಲ್ಲ, ನಾವೆಲ್ಲ ಒಂದೇ, ನಮ್ಗೆ ಜಾತಿ ಮತ ಇಲ್ಲ, ಎಲ್ಲ ಸೇರಿ ನಾವು ಈ ಒಂದು ಯಶಸ್ವಿಯನ್ನು ಬೆಳೆಸ್ತಾ ಇದ್ದೇವೆ. ಓಕೆ, ಧನ್ಯವಾದ ಸರ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಇಲ್ಲಿ ವೇದಾವತಿ ಜನಾರ್ದನ್ ಅವರು ಇದ್ದಾರೆ, ನಾಗೇಶ್ ಕುಮಾರ್ ಇದ್ದಾರೆ, ಅದರ ಜೊತೆಗೆ ಇನ್ನಿಬ್ರು ಅತಿಥಿಗಳು ಕೂಡ ಇದ್ದಾರೆ. ಅವ್ರ ಹತ್ರ ಮಾತಾಡಿಸ್ಬೋದು. ಇವ್ರ ಹತ್ರ ಏನಾದ್ರು ಹೇಳಲಿಕ್ಕಿದ್ಯಾ ಸರ್? ಈಗ ನಾನು ಇಲ್ಲಿ ಪುತ್ತೂರಲ್ಲಿ ಸುದ್ದಿ ಇದರಲ್ಲಿ ಒಂದು ನಾನು ಪತ್ರಿಕಾಗೋಷ್ಠಿಗೆ ಬಂದಿದ್ದೇನೆ. ಹಾಗೆ ನಾನು ಹೊರಗೆ ನಿಂತುಕೊಂಡಿದ್ದೇನೆ. ಈಗ ಒಂದು 4:15 ನಮ್ಮ ಪತ್ರಿಕಾಗೋಷ್ಠಿ ಆಗ್ತಾ ಉಂಟು. ಅದೇ ರೀತಿಯಲ್ಲಿ ಸುದ್ದಿಯಲ್ಲಿ ನಿಮ್ಮ ಚಾನಲ್ ಅಲ್ಲಿ ಇದ್ದೇನೆ ಸುದ್ದಿಯಲ್ಲಿ. ಯಾಕಂದ್ರೆ ಬೆಳ್ತಂಗಡಿ ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳಿಗೂ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಉತ್ತಮ ರೀತಿಯಲ್ಲಿ ನಮ್ಗೆ ಸಹಕಾರ ನೀಡ್ತಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಗೆ. ಅದೇ ರೀತಿ ಅವರ ಆ ಒಂದು ಸಹಕಾರ ಇನ್ನೂ ಕೂಡ ಯಶಸ್ವಿ ಆಗ್ಲಿ ಅಂತೇಳಿ ನಾವು ಒಂದು ಕೇಳಿಕೊಳ್ದೆ ಅವರ ಹತ್ರ. ಓಕೆ, ನಮ್ಮ ಕಚೇರಿಯೊಳಗೆ ಹೋಗಿ ಅಲ್ಲಿ ನಮ್ಮ ಸಹೋದ್ಯೋಗಿಗಳು ನಿಮ್ಮನ್ನು ಸ್ವಾಗತಿಸ್ತಾರೆ. ಧನ್ಯವಾದ ಸರ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಅವ್ರು ಮಹೋತ್ಸವಕ್ಕೆ ಎಲ್ಲ ರೀತಿಯ ರೆಡಿ ಆಗಿದೆ. 24 ವರ್ಷಗಳ ಹೋರಾಟ. ಹೌದಾ? ಹೋರಾಟ ಹೇಗೆ? ಹೋರಾಟ ಅಂದರೆ ಈಗಾದರೆ ನಮ್ಮಲ್ಲಿ ವಾಹನಗಳಿದೆ. ಆಗ ಹೋರಾಟ ಟೈಲರ್ಗಳು ಅದರ ಸಂಖ್ಯೆ ಕಡಿಮೆ ಇತ್ತು ಮತ್ತು ಇಷ್ಟು ಪ್ರೋತ್ಸಾಹ ಇರಲಿಲ್ಲ. ಅಸೋಸಿಯೇಷನ್ ಈಗ ಬೆಳೆದಿದೆ ಹೊರತು ಆಗ ಎಲ್ಲ ಹೋಗಿಯೇ ಅವರ ಇದನ್ನು ಈ ಥರ ಮಾಡಬೇಕು, ಸಂಘಟನೆ ಮಾಡಬೇಕು ಅಂತ ಈಗ ಬರುವ ಹಾಗೆ ಆಗಲೂ ಬರ್ತಾರೆ. ಆದರೆ ಈಗಲೂ ಬರ್ತಾರೆ ಅಂತಿಲ್ಲ, ಬರುವವರೇ ಬರೋದು. ಆದರೆ ಇಷ್ಟು ಕಷ್ಟ, ಇಷ್ಟು ಸುಲಭ ಆಗ ಇರಲಿಲ್ಲ, ತುಂಬ ಕಷ್ಟ ಇತ್ತು. ಆ ಕಷ್ಟದಲ್ಲಿ ಕೂಡ ಅವರು ಸಂಘಟನೆ ಮಾಡಿ ಈ ಮಟ್ಟಕ್ಕೆ ನಿಲ್ಲಿಸಿದ್ದಾರೆ. ನಿಜವಾಗಿ ಅವರಿಗೆಲ್ಲ ನಾವು ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು. ಯಾಕೆ ಅಂತ ಹೇಳಿದರೆ ಈಗ ಅವರ ಫೌಂಡರೇ ಅವರು, ಪ್ರಜ್ವಲ್ ಸರ್ ಇರ್ಬೋದು, ಆನಂದ್ರ ಇರ್ಬೋದು. ನಮ್ಮ ದಕ್ಷಿಣ ಕನ್ನಡ ಉಳ್ಳಾಲದಿಂದಲೇ ಪ್ರಾರಂಭ ಆದ್ದು, ಇದು ಮಂಗಳೂರಿಂದಲೇ ಅಸೋಸಿಯೇಷನ್ ಪ್ರಾರಂಭ ಆದ್ದು. ಅದು ನಮಗೆ ಹೆಮ್ಮೆ ದಕ್ಷಿಣ ಕನ್ನಡಕ್ಕೆ. ನಾವು ಈ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬ್ರೇಕ್ ತೆಗೆದುಕೊಳ್ಳುವಂತಹ ಸಮಯ. ಪ್ರಮುಖವಾಗಿ ಕರ್ನಾಟಕ ರಾಜ್ಯದ ಟೈಲರ್ಸ್ ಅಸೋಸಿಯೇಷನ್ನ ಇನ್ನಿಬ್ಬರು ಅತಿಥಿಗಳು, ಸಂಘಟನಾ ಕಾರ್ಯದರ್ಶಿ ಜಾಗ ಜಿಲ್ಲಾ ಸಮಿತಿ ಕುಶಲಪ್ಪ ಗೌಡರು ಮತ್ತು ಶಾಂಭವಿ ಪಿ ವಂಗೇರ, ಉಪಾಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ, ಇವರು ಮತ್ತೆ ನಮ್ಮನ್ನ ಸೇರ್ಕೊಳ್ಳಿಕ್ಕೆ ಅದಕ್ಕಿಂತ ಮೊದಲು ನಿಮ್ಮಿಬ್ಬರಿಗೆ ಪ್ರಶ್ನೆಗಳಿದ್ದಾವೆ. ನಾಗೇಶ್ ಕುಮಾರ್, ಬಹಳ ಕಷ್ಟದ ದಿನಗಳು ಟೈಲರಿಂಗ್ ವೃತ್ತಿಯಲ್ಲಿ, ಇದೊಂದು ಬೇಡ ಇತ್ತು ನನಗೆ ಅಂತ ಹೇಳುವಂತ ಕ್ಷಣಗಳಿತ್ತ? ಇತ್ತು ಸರ್. ಯಾವಾಗ? ಬೆಂಗಳೂರಿಗೆ ಒಂದ್ಸಲ ನಾವು ಹೋಗಿ ಅಲ್ಲಿಂದ ರಿಟರ್ನ್ ಬಂದು ನಾವು ಇಲ್ಲಿ ಉದ್ದನೆಯಲ್ಲಿ ಒಂದ್ಸಲ ಅಂಗಡಿ ಮಾಡಿದ್ವಿ. ಕಾರಣಾಂತರಗಳಿಂದ ಉದ್ದನೆಗೆ ಬಂದು ಅಲ್ಲಿ ಅಂಗಡಿ ಮಾಡಿದ್ವಿ. ಅಲ್ಲಿ ತುಂಬಾ ಅಂದ್ರೆ ತುಂಬಾ ಸೀಸನ್ ಅಲ್ಲಿ ಮಾತ್ರ ಕೆಲಸ, 4 ತಿಂಗಳು ಮಾತ್ರ ಕೆಲಸ, ಮತ್ತೆ ಬಾಕಿ 8 ತಿಂಗಳು ಫುಲ್ ಕೆಲಸನೇ ಇರ್ತಿರ್ಲಿಲ್ಲ. ಮಳೆಗಾಲದಲ್ಲಿ ಅಂತೂ ತುಂಬಾ ಕೆಲಸ ಇರ್ತಿರ್ಲಿಲ್ಲ. ಆವಾಗ ಕಷ್ಟಪಟ್ಟಿದ್ದೀವಿ. ಉಜಿರೆಗೆ ಒಂದು ಒಳ್ಳೇದು ಮಾಡಿದೆ ಅಂತ ಅನ್ಸಿದ್ಯಾ? ತುಂಬಾ ಒಳ್ಳೇದಾಗಿದೆ ಅಲ್ಲ, ಉಜಿರೆಗೆ ಒಂದು ಒಳ್ಳೇದು ಮಾಡಿದೆ ಅಂತ ಬಹಳ ಖುಷಿ ಆದಂತ ಕ್ಷಣ. ಬಹಳ ಖುಷಿ. ಈಗ ಸೈಡ್ ತಗೊಂಡದ ಈಗ ಖುಷಿ ಮದುವೆ ಆದ ಖುಷಿ ಇದ್ದಾರೆ. ಈಗ ಸೈಡ್ ತಗೊಂಡಿದ್ದೇನೆ, ಕಾರ್ ತಗೊಂಡಿದ್ದೇನೆ, ಈಗ ಖುಷಿ ಇದೆ. ಮೇಡಮ್, ನೀವು
ಪ್ರೇರಣಾದಾಯಿ ಬದುಕು ನಿಮ್ದು. ಯಾಕೆಂತಂದ್ರೆ ಇಬ್ರು ಕೂಡ ಟೈಲರ್. ಹೌದು. ಕಷ್ಟದ ದಿನಗಳು. ನಾವು ಮಂಗಳೂರಲ್ಲಿ ಟೈಲರಿಂಗ್ ಮಾಡುವಾಗ ನಮಗೆ ಇಷ್ಟು ದೊಡ್ಡ ಇದಿರಲಿಲ್ಲ ಸರ್. ನಾವು ಮತ್ತೆ ಬಂದು ಬೆಳ್ತಂಗಡಿಯಲ್ಲಿ ಕೂಡ ನಾವೊಂದು ಟೈಲರ್ ಶಾಪನ್ನು ಮಾಡಿದೆವು, ಗಾರ್ಮೆಂಟ್ಸ್ ಮಾಡಿದೆವು. ಆಗ ನನಗೆ ಇದು ಬೇಡ, ನಾನು ಟೈಲರಿಂಗ್ ಫುಲ್ ಗಾರ್ಮೆಂಟ್ಸೇ ಮಾಡಬೇಕು ಅಂತ ಒಂದು ಥಿಂಕ್ ಆಯಿತು, ಯೂನಿಫಾರ್ಮ್ ತೆಕ್ಕೊಳ್ಳುವ ಅಂತ ಹೇಳ್ಬಿಟ್ಟು. ಆಗ ತುಂಬ ಕಷ್ಟ ಬಂದಿದ್ದೇವೆ ನಮಗೆ. ಅಂದರೆ ಆಗ ನಮಗೆ ಐಡಿಯಾ ಇರಲಿಲ್ಲ, ಇಷ್ಟು ಕ್ವಾಂಟಿಟಿ ಹಾಕಬೇಕು, ಇಷ್ಟು ತರಿಸಬೇಕು, ಆ ಥರ ತುಂಬ ಬಟ್ಟೆ ಉಳಿತಿತ್ತು. ಆಮೇಲೆ ರಾತ್ರಿ 1 ಗಂಟೆವರೆಗೆ ನಾವು ಕೆಲಸ ಮಾಡಿ ಮನೆಗೆ ಹೋಗಿ ಅಡಿಗೆ ಮಾಡಿ ಊಟ ಮಾಡಿದ್ದು ಇದೆ ಸರ್. ಅಷ್ಟು ಕಷ್ಟ ಬಂದಿದ್ದೇವೆ. ಮತ್ತು ನಾನು ಬಿಡಿ ಬ್ರ್ಯಾಂಚಿಗೆ ಹೋಗಿ ಅಲ್ಲಿ ನಾನು ಈ ನೈಟಿಯನ್ನು ಮಾಡಿ ಲಂಗವನ್ನು ಹೊಲಿದು ಅದನ್ನು ವ್ಯಾಪಾರ ಮಾಡಿ ಆ ಥರ ಕಷ್ಟವೂ ಕೂಡ ನಡೆದು, ಇಲ್ಲಿಂದ ನಾರಿ ಅಂತ ಇದೆ, ದೊಂಡೊಲೆಯಿಂದ ಮುಂದೆ ನಾರಿ ಅಂತೇಳಿ, ಅಲ್ಲಿ 2-3 ಬಿಡಿ ಬ್ರ್ಯಾಂಚಿಗೆ ಸಹ ಹೋಗಿ ನಾನು ವ್ಯಾಪಾರ ಮಾಡಿ ವಾರ ವಾರ ಈ ಬೀಡಿ ಕಟ್ಟುವವರಿಗೆ ಕಂತಿನ ರೂಪದಲ್ಲಿ ಕೊಟ್ಟು ಕೂಡ ಆ ಥರ. ಮತ್ತು ಜಾತ್ರೆ ಇಡೀ ಬೆಳ್ತಂಗಡಿ ತಾಲೂಕಲ್ಲಿ ಎಲ್ಲ ಜಾತ್ರೆಗಳಿಗೆ ಹೋಗಿ ಅಲ್ಲಿ ವ್ಯಾಪಾರ ಮಾಡಿ ಜೀವನ ನಡೆಸಿದ್ದು ಇದೆ. ಆದರೆ ಅದರೆಲ್ಲ ಪರಿಶ್ರಮದ ಫಲ ಈಗ ನನಗೆ ಸಿಕ್ಕಿದೆ ಅಂತ ಹೇಳಿ. ಈ 75 ಲಕ್ಷದ ಮನೆ, ಹೌದು, 2 ಕಾರು, 2 ಮಕ್ಕಳಿಗೂ ಸೈಟಿನ ಹಿಂದೆ 2 ಮಕ್ಕಳಿಗೆ ಮದುವೆ ಮಾಡಿಸಿದ್ದೇವೆ. ಶ್ರಮ ಇದೆ. ಹೌದು, ಇಷ್ಟು ಕಠಿಣ ಜೀವನ ಇದೆ. ಹೌದು. ಅವತ್ತು ನೀವು ಏರೆಗಾವು ಅಂತ ಹೇಳಿ ಬಿಡ್ತಾ ಇದ್ರೆ ಇದರ ಸಾಧ್ಯ ಆಗ್ತಿತ್ತಾ? ಇಲ್ಲ ಸರ್, ತುಂಬ ಕಷ್ಟ ಬಂದಿದ್ದೇವೆ. ರಾತ್ರಿ ಇಡೀ ಬೆಳಿಗ್ಗೆನವರೆಗೆ ನಾವು ವ್ಯಾಪಾರ ಮಾಡಿದ್ದಿದೆ. ರೂಟ್ ಸೆಟ್, ಈಗ ನನಗೆ ರೂಟ್ ಸೆಟ್ಟಲ್ಲಿ ಟ್ರೈನಿಂಗ್ ಆಯಿತು. ಅಲ್ಲಿ ರೂಟ್ ಸೆಟ್ಟಿಂದ ಕೂಡ ನನಗೆ ತುಂಬ, ಅಂದರೆ 2-3 ಸರ್ತಿ 5-6 ಸರ್ತಿ ನನಗೆ ಜಾತ್ರೆಯಲ್ಲೆಲ್ಲ ದೀಪೋತ್ಸವದಲ್ಲೆಲ್ಲ ನನಗೆ ಹಾಕಲಿಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಮತ್ತು ಅಲ್ಲಿಂದ ಒಂದು ಅವಾರ್ಡನ್ನು ಕೂಡ ಕೊಟ್ಟಿದ್ದಾರೆ, SSP ಮಹಿಳೆ ಅಂತೇಳಿ. ಅದು ನನಗೆ ತುಂಬ ಖುಷಿ ಕೊಟ್ಟಿದೆ. ಈಗ ನೆಮ್ಮದಿ ಇದೆ. 2 ಮಕ್ಕಳಿಗೆ ಮದುವೆ ಆಗಿದೆ, ಒಳ್ಳೆಯ ಸಂಸಾರ, ಒಳ್ಳೆಯ ಸೊಸೆಯಂದಿರು ಬಂದಿದ್ದಾರೆ. ಈಗ ಜೀವನ ಖುಷಿಯಿಂದ ಆಗ್ತದೆ. ಮಕ್ಕಳೇನಾದರೂ ಟೈಲರಿಂಗ್ ಕಲಿತಿಯತ್ತ? ಈ ಸಣ್ಣವನು ಕಲ್ತಿದ್ದಾನೆ, ಬೇಸಿಕ್ ಕಟ್ಟಿಂಗ್ ಎಲ್ಲ ಕಲ್ತಿದ್ದಾನೆ. ಮುಂದಿನ ದಿನಗಳಲ್ಲಿ ಬರಬೇಕು ಅಂತ ನನ್ನ ಆಸೆ. ಅವರಿಗೆ ಬೆಂಗಳೂರಲ್ಲಿ ಸೆಟ್ಲಾಗಿದ್ದಾರೆ. 2 ಮಕ್ಕಳು ನನ್ನೊಟ್ಟಿಗೆ, ಒಬ್ಬ ದೊಡ್ಡ ಮಗ, ಸೊಸೆ ನನ್ನೊಟ್ಟಿಗೆ ಇದ್ದಾರೆ. ನಾಗೇಶ್ ಅವರು, ಮುಂದೆ ನಿಮ್ಮ ವೃತ್ತಿಯನ್ನು ಹೇಗೆ ನೋಡ್ತೀರಿ? ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕು. ಸ್ವಲ್ಪ ಹೆಚ್ಚು ಜನರನ್ನ ಹಾಕಿ ಟೈಮಿಗೆ ಕೊಡ್ಬೇಕಂತ, ಟೈಮಿಗೆ ಕೊಡ್ಬೇಕನ್ನೋ ಆಲೋಚನೆ ಇದೆ. ಆದರೆ ವರ್ಕರ್ಸ್ ಸಿಗ್ತಾ ಇಲ್ಲ, ಅದೇ ಸಮಸ್ಯೆ. ನಿಮ್ಮಿಬ್ಬರ ಹತ್ರ ಒಂದು ಪ್ರಶ್ನೆ. ಅಸೋಸಿಯೇಷನ್ ನಿಮಗಿಬ್ಬರಿಗೂ ಕೂಡ ನೆರವಾಗಿದೆ? ನಿಮಗೆ ಆಗಿದೆ ಸರ್, ನೆರವಾಗಿದೆ. ಈಗ ಎಲ್ಲ ವಲಯಗಳಲ್ಲಿ ಕೂಡ ನಮಗೆ ಈಗ ನಾವು ಕ್ಷೇತ್ರ ಸಮಿತಿಯಲ್ಲಿ ಇದ್ರೂ ಕೂಡ ಒಳ್ಳೆ ಪ್ರೋತ್ಸಾಹ ಸಿಕ್ಕಿದೆ. ನಾವೇನಾದರೂ ಈಗ ವಲಯದಲ್ಲಿ ನಾವೇನಾದರೂ ಕಾರ್ಯಕ್ರಮ ಮಾಡುವ ಅಂತ ಹೇಳುವಾಗ ಅದಕ್ಕೆ ನಮಗೆಲ್ಲರಿಗೂ ಕ್ಷೇತ್ರ ಸಮಿತಿಯವರು, ವಲಯ ಸಮಿತಿಯವರು, ಹಾಗೆ ಜಿಲ್ಲಾ ಸಮಿತಿಯವರು ತುಂಬ ಪ್ರೋತ್ಸಾಹ ಕೊಡ್ತಾರೆ. ಮತ್ತು ನಮ್ಮನ್ನು ಗುರುತಿಸ್ತಾರೆ. ನಾವು ಹೇಳಿದ್ದನ್ನು ಒಂದು ಮಾಡಬೇಕು, ಅದನ್ನೊಂದು ಚಂದ ಮಾಡಿ ಅಸೋಸಿಯೇಷನ್, ಈಗ ನಾವು ಒಂದು ವಲಯದಲ್ಲಿ ಈ ಥರ ಆಗಬೇಕು ಇಷ್ಟು ಅಂತ ಹೇಳಿದರೆ, ಒಂದು ಕಾರ್ಯಕ್ರಮ ಮಾಡಿದರೆ, ಈಗ ಮೊನ್ನೆ ನಾವು ಆರಿ ವರ್ಕನ್ನು ಮಾಡಿದ್ವಿ. ಎಲ್ಲ ಕಡೆ 25-30 ಜನ ಸೇರಿ ಆ ಆರಿ ವರ್ಕಿಗೆ ಒಂದು ಯಶಸ್ವಿಗೊಳ್ಳಲಿಕ್ಕೆ ನಮಗೆ ಸಹಕಾರ ನೀಡಿದ್ದಾರೆ. ಸಂಘಟನೆ ನಿಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಆಯಿತು? ಸಂಘಟನೆ, ಈಗ ನಾನು ಸಂಘಟನೆಗೆ ಸೇರದಿದ್ರೆ ನಾನು ಇಷ್ಟು ಜನರಿಗೆ ಪರಿಚಯನೇ ಆಗ್ತಿರ್ಲಿಲ್ಲ. ನಾನು ಖಾಲಿ ಉಜಿರೆಗೆ ಸೀಮಿತ ಆಗ್ತಿದ್ದೆ. ಆದರೆ ಈಗ ಸಂಘಟನೆ ಸೇರಿದ ಮೇಲೆ ಜಿಲ್ಲಾ ಮಟ್ಟದಲ್ಲೂ ನಾನು ಎಲ್ರಿಗೂ ಪರಿಚಯ ಇದ್ದೇನೆ, ಎಲ್ರಿಗೂ ಪರಿಚಯ ಆಗಿದೆ, ಎಲ್ಲರೂ ನಮ್ಮ ಕಷ್ಟ ಕೇಳ್ತಾ ಇದ್ದಾರೆ. ಓಕೆ, ಈ ಸಂಘಟನೆ ರೇಟ್ ವಿಷಯಕ್ಕೆ ಮಾತಾಡಬೇಕು. ಅಸಂಘಟಿತ ಟೈಲರ್ಸ್ ಇನ್ನೂ ಕೂಡ ಇದ್ದಾರೆ, ತುಂಬಾ ಜನ, ಬಹಳಷ್ಟು ಜನ ಮನೆಯಲ್ಲೇ ಟೈಲರಿಂಗ್ ಮಾಡೋರಿದ್ದಾರೆ. ಅವ್ರು ನಿಮ್ಮ ಅಸೋಸಿಯೇಷನ್ಗೆ ಸೇರೋದಾದ್ರೆ ಹೇಗೆ ಸೇರೋದು ಮಾತಾಡಬೇಕು. ಆನಂತರ ಸಂಘಟನೆಯ ಬಗ್ಗೆ ಮಾತಾಡಬೇಕು. ಜಿಲ್ಲಾ ಸಂಘಟನೆ ಮತ್ತು ತಾಲೂಕಿನ ಸಂಘಟನೆ ಜೊತೆಗೆ ಹೇಗೆ ಹೊಂದಿಕೊಳ್ಳುತ್ತೆ? ಈ ಸಂಘಟನೆಯಲ್ಲಿ ನಾನಾಗಬೇಕು ಅಧ್ಯಕ್ಷ, ನಾನಾಗಬೇಕು ಕಾರ್ಯದರ್ಶಿ, ನಾನಾಗಬೇಕು ಉಪಾಧ್ಯಕ್ಷ ಅನ್ನೋಂತ ಜಟಾಪಟಿಗಳಿದೆಯಾ? ಎಲ್ಲದರ ಬಗ್ಗೆ ಮಾತಾಡಬೇಕು. ಬ್ರೇಕ್ನ ನಂತರ ಅತಿಥಿಗಳು ಬದಲಾಗ್ತಾರೆ. ಹೊಸ ಅತಿಥಿಗಳೊಂದಿಗೆ ಮಾತ್ರ ಮುಂದುವರಿಸೋಣ. ಈಗ ಸಣ್ಣ ವಿರಾಮ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ.
ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavur Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in. ಎಸ್, ಮತ್ತೆ ಟೈಲರ್ಸ್ ಮನದಾಳ ಮಾತು ಮುಂದುವರಿಸ್ತಾ ಇದ್ದಾವೆ. ಈಗ ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ ಕುಶಾಲಪ್ಪ ಗೌಡರು, ಸಂಘಟನಾ ಕಾರ್ಯದರ್ಶಿ ದಾಖಾ ಜಿಲ್ಲಾ ಸಮಿತಿ, ಜೊತೆಗೆ ಶಾಂಭವಿ ಪಿ ಬಂಗೇರ ಉಪಾಧ್ಯಕ್ಷರು ದಾಖಾ ಜಿಲ್ಲಾ ಸಮಿತಿ. ಇವರು ಈಗ ಸೇರಿಕೊಂಡಿದ್ದಾರೆ. ಅವರನ್ನು ಮಾತನಾಡಿಸ್ಬೇಕು. ಅವರಿಬ್ಬರಲ್ಲೂ ಕೂಡ ಮಾತನಾಡಿಸ್ತಾ ಇದ್ದಾವೆ. ಈಗ ಪ್ರಮುಖವಾಗಿ ಈ ಒಂದು ಕಾರ್ಯಕ್ರಮ ನಿಮಗೆ ಅಂದರೆ ಈಗ ನಿಮ್ಮ ಅಸೋಸಿಯೇಷನ್ ಇರ್ಬೋದು, ನಿಮ್ಮ ಸಂಘಟನಾತ್ಮಕವಾಗಿ ನೀವು ಅಸೋಸಿಯೇಷನ್ಲಿದ್ದೀರಿ, ಇಬ್ಬರು ಕೂಡ ಜಿಲ್ಲೆಯ ಜವಾಬ್ದಾರಿಯನ್ನು ಹೊಂದಿದ್ದೀರಿ. ಏನು ಹೇಳ್ತೀರಿ ಜಿಲ್ಲೆಯ ಸಂಘಟನಾ ಕಾರ್ಯದರ್ಶಿಯಾಗಿ? ನಿಮ್ಮ ಜಿಲ್ಲೆಯ ಸಂಘಟನೆಯ ಬಗ್ಗೆ ಏನು ಹೇಳ್ತೀರಿ? ಯಾಕೆಂದರೆ ನೀವೇ ಜಿಲ್ಲೆಯಲ್ಲಿ ಕಟ್ಟಿದಂಥ ಸಂಘಟನೆ ಇವತ್ತು ರಾಜ್ಯ ಸಂಘಟನೆಯಾಗಿ ಬೆಳೆದಿದೆ ಅಂತ ಹೇಳ್ತೀರಿ. ಏನು ಹೇಳ್ತೀರಿ? ಈಗ ನಮ್ಮ ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ಪ್ರಾರಂಭವಾಗಿ ಸುಮಾರು 25 ವರ್ಷ ಆಗ್ತಾ ಬಂತು. ಈ ಹಿನ್ನೆಲೆಯಲ್ಲಿ ರಾಜ್ಯ ಸಮಿತಿ ಪ್ರಾರಂಭವಾಗಿ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲಾ ಸಮಿತಿಯಾಗಿ ಮಾಡಿ, ನಂತರ ದಕ್ಷಿಣ ಕನ್ನಡ ಜಿಲ್ಲೆಗೆ ಎಷ್ಟು ತಾಲೂಕುಗಳು ಉಂಟು ಅದನ್ನು ಕ್ಷೇತ್ರ ಸಮಿತಿಯನ್ನಾಗಿ ಮಾಡಿ, ಅದರ ನಂತರ ಕ್ಷೇತ್ರದಲ್ಲಿ ಎಷ್ಟು ಗ್ರಾಮ ಉಂಟು ಅದರಲ್ಲಿ ವಲಯ ಸಮಿತಿಗಳನ್ನಾಗಿ ಮಾಡಿ ಇವತ್ತು ನಮ್ಮ ರಾಜ್ಯ ಸಮಿತಿ ಟೈಲರ್ ಅಸೋಸಿಯೇಷನ್ ಒಂದು ಸಂಘಟನೆಗಳ ಕಾರ್ಯದಲ್ಲಿ ತೊಡಗಿದೆ. ಈಗ ನಮ್ಮ ಬೆಳ್ತಂಗಡಿಯಲ್ಲಿ 81 ಗ್ರಾಮದಲ್ಲಿ 9 ವಲಯಗಳನ್ನು ನಾವು ಮಾಡಿದ್ದೇವೆ. ಅದರ ತಾಲೂಕಿಗೆ ಒಂದು ಕ್ಷೇತ್ರ ಸಮಿತಿ. ಓಕೆ, ಈಗ ಇಲ್ಲಿ ಯೂಟ್ಯೂಬನ್ನು ನೋಡ್ತಾ ಇರುವಂತಹ ಟೈಲರ್ಸ್ ಇರ್ಬೋದು, ಯೂಟ್ಯೂಬರ್ ನೋಡ್ತಾ ಇರುವಂತಹ ಟೈಲರ್ಸ್ ಗ್ರಾಹಕರು ಇರ್ಬೋದು, ನಿಮಗೆ ಒಂದು ಅವಕಾಶ ಇದೆ ಏನು ಅಂತಂದ್ರೆ ಲೈವ್ ಚಾಟ್ ನಲ್ಲಿ ನೀವೇನಾದ್ರೂ ಪ್ರಶ್ನೆಯನ್ನ ಕೇಳಿದ್ರೆ ಆ ಪ್ರಶ್ನೆಯನ್ನು ನಾನು ಇವರಿಗೆ ಕೇಳ್ತೇನೆ. ಆದ್ರಿಂದ ಯೂಟ್ಯೂಬ್ ಅನ್ನ ನೋಡ್ತಾ ಇರುವಂತಹ ಎಲ್ಲ ಹಾಯ್ ಅಕ್ಕ ಸೂಪರ್, ಅವರು ಅಣ್ಣ ಸೂಪರ್ ಅಂತ ಹಾಕಿದಂತೆ ಎಲ್ಲರೂ ಕೂಡ ನೀವು ಯಾವ್ದಾದ್ರು ಪ್ರಶ್ನೆಗಳನ್ನ ಹಾಕಬಹುದು. ಪ್ರಶ್ನೆಗಳನ್ನ ಹಾಕಿದ್ರೆ ಈ ಪ್ರಶ್ನೆಯನ್ನ ಅವರಿಗೆ ಕೇಳಲಿಕ್ಕೆ
ನಮಗೂ ಕೂಡ ಅನುಕೂಲ ಆಗುತ್ತೆ. ಅದರಿಂದ ನೀವೇನಾದ್ರೂ ಪ್ರಶ್ನೆಗಳನ್ನು ಹಾಕುದಿದ್ರೆ ಅಲ್ಲಿ ಹಾಕಬಹುದು. ಯಾಕಂದ್ರೆ ಕಾಲ್ ಕನೆಕ್ಟ್ ಆಗದೇ ಇದ್ದವರಿಗೆ ಇದೊಂದು ಅವಕಾಶ ಇದೆ ಅಂತ ಹೇಳ್ತಾ, ಮೇಡಮ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ, ಜಿಲ್ಲಾ ಸಮಿತಿಯ ಉಪಾಧ್ಯಕ್ಷರು, ನೀವು ಇಬ್ಬರೂ ಕೂಡ ತಾಲೂಕಿನ ಮಾಜಿ ಅಧ್ಯಕ್ಷರು ಅಂತ ಹೇಳಿದ್ರಿ. ಹೇಗಿದೆ ಬದುಕು ಟೈಲರಿಂಗ್ ಬದುಕು? ನನಗೆ ಭಾರಿ ಖುಷಿ ಕೊಟ್ಟಿದೆ. ನಾನು ಅಂಗಡಿ ಶಾಪ್ ಎಲ್ಲ ಮಾಡಿ 28 ವರ್ಷ ಆಯಿತು. ಆವಾಗ ನಾವು ಟೈಲರಿಂಗ್ ಕಲಿಯುವಾಗ ಭಾರಿ ಯಾರು ಕಲಿತಿರ್ಲಿಲ್ಲ. ಆ ಟೈಮಿಗೆ ನಮಗೆ ನಾವು ಕಲ್ತ್ರೆ ಇವರು ಮಾಡ್ತಾರ ಆ ಥರದೊಂದು ನಮಗೆ ಇದು ಬರ್ತಿತ್ತು. ಇವರು ಕಲಿತಾ ಇದ್ದಾರೆ, ಇವರು ಯಾವಾಗ ಕಲೀಲಿಕ್ಕೆ, ಯಾವಾಗ ಅಂಗಡಿ ಮಾಡಲಿಕ್ಕೆ ಅಂತ ಆ ಥರದ್ದೊಂದು ಇತ್ತು. ಆದರೆ ನಮಗೆ ಅದರಲ್ಲಿ ತುಂಬ ಖುಷಿ ಕೊಟ್ಟಿದೆ. ಟೈಲರಿಂಗ್ ಕಲಿಯುವಾಗ ತುಂಬ ಖುಷಿ ಕೊಟ್ಟಿದೆ ನಮಗೆ. ನಾನು ಬಾಂಬೆಯಲ್ಲಿ ಸ್ವಲ್ಪ ಸಮಯ ಇದ್ದೆ, ಆದರೆ ಅಲ್ಲಿ ಮಾಡ್ತಿರ್ಲಿಲ್ಲ. ಇಲ್ಲಿ ಬಂದು ಅದೇ 28 ವರ್ಷ ಆಯಿತು ಶಾಪ್ ಹಾಕಿ. ತೊಂದರೆ ಇಲ್ಲ ನಮಗೆ, ಅಂಗಡಿ ಖುಷಿ ಇದೆ. ಸಂಘಟನೆ ಅಂತ ಹೇಳುವಾಗ ನಿಮ್ಮದು ಜಿಲ್ಲಾ ಸಂಘಟನೆ ಸೇರ್ಬೇಕಾದ್ರೆ ಅರ್ಹತೆ ಏನು, ತಾಲೂಕಿನ ಸಂಘಟನೆ ಸೇರ್ಬೇಕಾದ್ರೆ ಅರ್ಹತೆ ಏನು ಕುಶಾಲಪುರೆ? ಈಗ ಪ್ರಾರಂಭದಲ್ಲಿ ಒಬ್ಬ ನಮ್ಮ ಅಸೋಸಿಯೇಷನ್ ಮೆಂಬರ್ ಆಗಬೇಕಾದ್ರೆ ಒಂದು ವಲಯದಲ್ಲಿ ಪ್ರಾಥಮಿಕ ಸದಸ್ಯತನ ಅವನು ತಗೊಳ್ಬೇಕು. ನಿಮ್ಮದು ವಲಯದಿಂದ ಆರಂಭ? ಈಗ ನಾವು ನಮ್ಮ ಸಂಘ ಪ್ರಾರಂಭವಾಗಿದ್ದು 1999ರಲ್ಲಿ ಸಂಘ ಪ್ರಾರಂಭವಾಯಿತು. ಅದೇ ನಮ್ಮ ಬೆಳ್ತಂಗಡಿಯಲ್ಲಿ 2000 ಇಸ್ವಿಯಲ್ಲಿ ಸಂಘ ಪ್ರಾರಂಭವಾಯಿತು. ನಾನು ಈ 2000 ಇಸ್ವಿಯಲ್ಲಿ ಸಂಘ ಪ್ರಾರಂಭವಾಗುವಾಗ ನಾನು ಗೇರ್ಕಟ್ಟೆ ವಲಯದಲ್ಲಿ ಸದಸ್ಯನಾಗಿದೆ. ನಂತರ ಅಲ್ಲೇ ಗೇರ್ಕಟ್ಟೆ ವಲಯದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ, ವಲಯದ ಪ್ರಧಾನ ಕಾರ್ಯದರ್ಶಿಯಾಗಿದ್ದೆ. ಅದ ನಂತರ ವಲಯದ ಅಧ್ಯಕ್ಷರಾಗಿ ಕೆಲಸ ಮಾಡಿ, ನಂತರ ನಾನು ತಾಲೂಕು ಸಮಿತಿಯಲ್ಲಿ ಕ್ಷೇತ್ರ ಸಮಿತಿಯ ಕಾರ್ಯದರ್ಶಿಯನ್ನಾಗಿ ಮಾಡಿದೆವು. ಅದರ ನಂತರ ಕ್ಷೇತ್ರ ಸಮಿತಿಯ ಕಾರ್ಯದರ್ಶಿಯಾಗಿ ನಾನು 2 ವರ್ಷ ಅವಧಿಯಲ್ಲಿ ನಮ್ಮ ತಾಲೂಕಿನ ಅಲ್ಲಿ ಸಂಚಾರವನ್ನು ಮಾಡಿ, ಅದರ ನಂತರ ನಾನು 2 ವರ್ಷದ ಅವಧಿಯಲ್ಲಿ ನನ್ನ ತಾಲೂಕು ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿದೆವು. ಅದೇ ನಂತರ ಅಧ್ಯಕ್ಷರಾದ ನಂತರ ನಾವು ಜಿಲ್ಲಾ ಸಮಿತಿಗೆ ಆಯ್ಕೆ ಮಾಡಿರೋದು. ನಮ್ಮ ತಾಲೂಕಿನಿಂದ 5 ಜನರನ್ನ ಜಿಲ್ಲಾ ಸಮಿತಿಗೆ ಆಯ್ಕೆ ಮಾಡಿರೋದು. ಅದರಲ್ಲಿ ನನ್ನ ಹೆಸರನ್ನ ಜಿಲ್ಲಾ ಸಮಿತಿಗೆ ಆಯ್ಕೆ ಮಾಡಿದ್ರು. ಅದರ ನಂತರ ನಾನು ಕಳೆದ ಅವಧಿಯಲ್ಲಿ ಕೂಡ ನಾನು ಜಿಲ್ಲಾ ಸಮಿತಿ ಪದಾಧಿಕಾರಿಯಾಗಿದ್ದೆ. ಈ ಅವಧಿಯಲ್ಲಿ ನನಗೆ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಓಕೆ ಶಾಂಭವಿ ಮೇಡಮ್, ಜಿಲ್ಲೆಯ ಜವಾಬ್ದಾರಿ ಎಷ್ಟು ಕಷ್ಟ ಮತ್ತು ನಿಭಾಯಿಸುವುದು ಎಷ್ಟು ಸುಲಭ? ನಾವು ಸ್ವಲ್ಪ ನಮ್ಮ ಟೈಮನ್ನು ಒಂದು ಸಂಘಟನೆಗೆ ಕೊಟ್ಟರೆ ಅದರ ಕಷ್ಟ ಏನಿಲ್ಲ. ನಾವೊಂದು ಜಿಲ್ಲಾ ಸಮಿತಿ ಸದಸ್ಯೆಯಾಗಿ ನಾನು ಒಂದು 10 ವರ್ಷದಿಂದ ಮಂಗಳೂರಿಗೆ ಹೋಗ್ತಾ ಇದ್ದೇನೆ. 10 ವರ್ಷದಿಂದ. ಒಂದು ಕರೆ ಇದೆ. ನಮಸ್ತೆ. ಹಲೋ ಹಲೋ ನಮಸ್ತೆ. ನಮಸ್ತೆ. ಏನ್ ಹೆಸರು ಸರ್, ಎಲ್ಲಿಂದ? ನಮ್ದು ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕ. ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕ. ಹೇಳ್ರಿ ಸರ. ಅದ ಟೇಲರ್ ಕೆಲಸ ಮಾಡ್ತೇವ್ರಿ ನಾವು. ನೀವು ಟೈಲರಿಂಗ್ ಕೆಲಸ ಮಾಡ್ತಿದ್ರಿ? ಹೆಂಗೈತೆ ಆ ಕಡೆ? ಏನು ಬಾಳ ಪರಿಸ್ಥಿತಿ ಗಂಭೀರ ಇದೆ ಸರ್. ಯಾಕೆ ಗಂಭೀರ ಇದೆ? ಏನ್ ಟೇಲರ್ಗಳಿಗೆ ಏನು ಸವಲತ್ತು ಇಲ್ಲ. ಅಂದ್ರೆ ಹೆಂಗೆ ಸವಲತ್ತಿಲ್ಲ ಅಂದ್ರೆ ಹೆಂಗೆ? ಏನ್ ಗೌರ್ಮೆಂಟ್ ದಿಂದ ಏನ್ ಈಗ ಗೌಂಡ್ಯಾರ್ಗದ್ದು ಏನ್ ಸ್ಕಿಲ್ ಇದೆಯಲ್ಲ, ಆ ಪ್ರಕಾರ ನಮಗೂ ಆಗ್ಬೇಕಂತ ನಾವು ಹೇಳ್ತಾ ಇದ್ದೇವೆ ಸರ್. ಓಕೆ, ನೀವೇನೆಲ್ಲ ಹೊಲಿತೀರಿ ಅಲ್ಲಿ? ಏನೆಲ್ಲ ಹೊಲಿತೀರಿ? ಜುಬ್ಬ ಹೊಲಿತೀರೇನಾ? ಜುಬ್ಬ, ಪ್ಯಾಂಟ್ ಶರ್ಟ್ ಎಲ್ಲ ಲೇಡೀಸ್ ಎಲ್ಲ. ಹೆಂಗಿದೆ ಅಲ್ಲಿ ಟ್ರೆಂಡ್ ಯಾವ್ದು ಈಗ ಅಲ್ಲಿ ಬೆಳಗಾವಲ್ಲಿ? ಏನಾಯ್ತು ಸರ್? ಬೆಳಗಾವಲ್ಲಿ ಟ್ರೆಂಡ್ ಯಾವ್ದು, ಡ್ರೆಸ್ ಟ್ರೆಂಡ್ ಯಾವ್ದು? ಏನ್ ಆಗ್ತಾ ಇಲ್ಲ. ಹಲೋ ಹಲೋ ಸರ್, ನಮಸ್ತೆ. ಹಲೋ ಹೇಳಿ. ಬೆಳಗಾವಿಯಿಂದ ಕರೆ. ಅವರು ಒಂದು ಮಾತು ಹೇಳಿದ್ರು, ಸರ್ಕಾರದ ಸಪೋರ್ಟ್ ಇಲ್ಲ ಅಂತ. ಹೌದಾ? ಸರ್ಕಾರದ ಸಪೋರ್ಟ್ ಇಲ್ಲ. ನಾವು ಸುಮಾರು 25 ವರ್ಷದಿಂದ ನಾವು ಹೋರಾಟ ಮಾಡುತ್ತಿರುವಾಗ ನಾವು ಸರ್ಕಾರದಿಂದ ನಮ್ಮಲ್ಲಿ 18 ಬೇಡಿಕೆಗಳನ್ನು, ಪ್ರಾರಂಭದಲ್ಲಿ 18 ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದೇವೆ. ಆದರೆ ಸರ್ಕಾರದಿಂದ ನಾವು ಈಗ ತಾಲೂಕಿನಿಂದ ಶಾಸಕರನ್ನ ಭೇಟಿ ಮಾಡಿ, ಜಿಲ್ಲೆಯಲ್ಲಿ ಉಸ್ತುವಾರಿ ಮಂತ್ರಿಗಳನ್ನ ಭೇಟಿ ಮಾಡಿ, ಮತ್ತೆ ಕಾರ್ಮಿಕ ಮಂತ್ರಿಯನ್ನು ಭೇಟಿ ಮಾಡಿ,
ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಮಾಡಿದ್ದೇವೆ. ಸಾಧಾರಣ ಒಂದು 10 ವರ್ಷದಿಂದ ನಾವು ಸಕ್ರಿಯವಾಗಿ ಮಂತ್ರಿಗಳನ್ನ ಭೇಟಿ ಮಾಡುವ ಒಂದು ಕೆಲಸವನ್ನು ನಮ್ಮ ರಾಜ್ಯ ಸಮಿತಿ ಜಿಲ್ಲಾ ಸಮಿತಿಗಳು ಮಾಡ್ತಿದ್ದಾರೆ. ಆದರೆ ಬೇಡಿಕೆ ಮಾತ್ರ ಮನವಿ ಮಾತ್ರ ಕೊಡೋದು ಹೊರತು ನಮಗೆ ಸರ್ಕಾರದಿಂದ ಯಾವುದೇ ಸವಲತ್ತುಗಳು ಇದುವರೆಗೆ ಸಿಗಲಿಲ್ಲ. ಈ ನಿಟ್ಟಿನಲ್ಲಿ ಅವರು ಮಾತಾಡಬೇಕು ಅಂತ ನನ್ನದು ಅನಿಸಿಕೆ. ಈಗ ಬೆಳಗಾವಿನವರು ಮಾತಾಡೋದು ಅದೇ ಉದ್ದೇಶ ಅಂತ ನಾನು ಹೇಳ್ತೇನೆ. ಓಕೆ, ನಾವು ಬೆಳ್ತಂಗಡಿ ತಾಲೂಕನ್ನ ಕಾನ್ಸಂಟ್ರೇಷನ್ ಮಾಡಿಕೊಂಡು ಈ ವರದಿಯನ್ನ ಅಥವಾ ಈ ಒಂದು ಸ್ಟುಡಿಯೋ ಪ್ರೋಗ್ರಾಮ್ ಮಾಡ್ತಿದ್ದೆ. ಆದ್ರೆ ಎಲ್ಲ ಕಡೆಗೆ ರೀಚ್ ಆಗುತ್ತೆ ಅನ್ನುವಂಥದ್ದನ್ನು ತೋರಿಸುವಂತ ಒಂದು ಕಾರ್ಯ ಇದು ಬೆಳಗಾವಿಯಿಂದ ಮಾಡಿದ್ರು. ಅವರು ಕೂಡ ಅವರ ಕಷ್ಟವನ್ನೇ ಹೇಳಿದ್ರು. ಮೇಡಮ್, ಕಷ್ಟ ಅಂತ ಹೇಳುವಾಗ ಟೈಲರ್ಸ್ ನಿಮ್ಮ ಹತ್ರ, ನಿಮ್ಮ ಅಸೋಸಿಯೇಷನ್ ಅವರು, ಅದು ಜಿಲ್ಲೆಯವರು, ನಿಮ್ಮ ಹತ್ರ ಈ ತಾಲೂಕಿನವರು, ಜಿಲ್ಲೆಯ ಬೇರೆ ಬೇರೆ ಪದಾಧಿಕಾರಿಗಳು ಅಥವಾ ಬೇರೆ ಬೇರೆ ಟೈಲರ್ಸ್ ನಿಮ್ಮ ಹತ್ರ ಬಂದು ಹೇಳ್ಕೊಳ್ಳುವಂತ ತುಂಬಾ ಜನರ ಕಷ್ಟ ಏನು? ನಾವು ಮೀಟಿಂಗಿಗೆ ಕರೆಯುವಾಗ ನಮಗೆ ಹೇಳುವುದೇ ಒಂದೇ, ನಮಗೆ ಏನು ಸಿಗಲ್ಲ, ನಾವು ಇಷ್ಟು ವರ್ಷದಿಂದ ಮೆಂಬರ್ ಆಗಿದ್ದೇವೆ, ನಮಗೇನು ಸಿಗಲ್ಲ ಗೌರ್ಮೆಂಟ್ನಿಂದ, ಮತ್ತೆ ಯಾಕೆ ಬರುವುದು? ಹಾಗಾಗಿ ನಮಗೆ ಸ್ವಲ್ಪ ಸಂಘಟನೆಗೆ ಅದೇ ಒಂದು ಕಷ್ಟ ಆಗಿದೆ. ಗೌರ್ಮೆಂಟಲ್ಲಿ ಅವರು ಏನಾದರೂ ಒಂದು ಕೊಟ್ಟರೆ ಅವರಿಗೆ ಸ್ವಲ್ಪ ಇಂಟ್ರೆಸ್ಟ್ ಬರ್ತದೆ, ಬರುವ ಒಗ್ಗಟ್ಟಾಗುವ ಅಂತ. ಅದಕ್ಕೆ ನಾವೊಂದು ಹೇಳುದು ಹೀಗೆ ಅವರಿಗೆ, ಬನ್ನಿ ಒಗ್ಗಟ್ಟಾಗಿ ಯಾವತ್ತಾದರೂ ಒಂದು ಗೌರ್ಮೆಂಟ್ ಕೊಡ್ಬೋದು ನಮಗೆ. ಹಾಗಾಗಿ ಈ ಸಲ ನಾವು ರಜತ ಮಹೋತ್ಸವದ ಮುಖಾಂತರ ಒಂದು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಬೇಕಂತೇಳಿ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ರಜತ ಮಹೋತ್ಸವ ಸಂಭ್ರಮದಲ್ಲಿದೆ. ಈ ಸಂಭ್ರಮದಲ್ಲಿ KS ಆನಂದ್ ಸ್ಥಾಪಕ ಸಮಿತಿ ಸದಸ್ಯರು, ರಾಜ್ಯಾಧ್ಯಕ್ಷರು, ಈಗ ರಾಜ್ಯದ ಮಾಜಿ ರಾಜ್ಯಾಧ್ಯಕ್ಷರು, ಸ್ಥಾಪಕ ಸಮಿತಿಯ ಸದಸ್ಯರು KSTA ಅಲ್ವಾ, ಅವರು ಈಗ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. 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 ಈಗ ರಜತ ಮಹೋತ್ಸವದ ಸಂಭ್ರಮದಲ್ಲಿ ಇದ್ದೀರಿ, ಏನ್ ಹೇಳ್ತೀರಿ KS ಆನಂದ್ ಅವರೇ? ರಜತ ಮಹೋತ್ಸವ ನಮ್ಮ ಈ ಸಂಘಟನೆ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಮಂಗಳೂರು ತಾಲೂಕಿನ ಉಳ್ಳಾಲದ ವೀರರಾಣಿ ಆಡಳಿತ ಮಾಡಿದಂತ ಪುಣ್ಯ ಭೂಮಿಯಲ್ಲಿ ಆದಂತ ಈ ಸಂಘಟನೆ, ಇದರನ್ನು 25 ವರ್ಷ ಇಡೀ ರಾಜ್ಯದ ಜನರ ತನು ಮನಧನ ಸಹಕಾರದಿಂದ ಸಹಸ್ರಾರು ಸಂಖ್ಯೆಯ ವಿವಿಧ ರಾಜ್ಯದ ಮೂಲೆ ಮೂಲೆಯಲ್ಲಿ ವಿವಿಧ ಸಮಿತಿಯ ಸದಸ್ಯರ ಪದಾಧಿಕಾರಿಗಳ ನಿಸ್ವಾರ್ಥ ಮನೋಭಾವದ ತ್ಯಾಗದ ಸಂಕೇತವಾಗಿರುವಂತಹ KSTA ಅದು 25 ವರ್ಷ ಆಚರಿಸುವುದು ಇಡೀ ರಾಜ್ಯದ ಜನತೆಗೆ ಸಂತೋಷದ ವಿಷಯ ಅಂತ ಹೇಳ್ತೇನೆ. ರಾಜ್ಯದ ಒಂದು ಇಡೀ ರಾಜ್ಯದ ಅಥವಾ ಈ ಜಗತ್ತಿನ ಪ್ರತಿಯೊಬ್ಬರು ಮಾನ ಮುಚ್ಚಿರುವಂತಹ ವ್ಯಕ್ತಿ ಟೈಲರ್. ಆ ಟೈಲರ್ಗಳಿಗೆ ಈ ರಾಜ್ಯದಲ್ಲಿ ನಾವು ಸಂಘ ಆರಂಭ ಮಾಡೋ ಬದಲು ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯ ಸಂಘಗಳಿತ್ತು. ಅದು ಯಾವ ರೀತಿಯ ಸಂಘ ಅಂತ ಹೇಳಿದ್ರೆ ಜಾತಿಗೆ ಸೀಮಿತವಾದ ಸಂಘ ಅಥವಾ ಹಣಕಾಸಿಗೆ ಸೀಮಿತವಾದ ಸಂಘವಾಗಿತ್ತು. ಆದ್ರೆ ನಮ್ಮ ಸಂಘ ಕೇರಳ ರಾಜ್ಯದವರ ಮಾರ್ಗದರ್ಶನದಲ್ಲಿ ಒಂದು ಸಾಮಾಜಿಕ ಭದ್ರತೆಯಾಗಿ ಪಡೆದಂತ ಸಂಘ ಆಗಿರುವುದರಿಂದ ಅದನ್ನು 25 ವರ್ಷ ಮುನ್ನಡೆಸಿದಂತ ಹೆಮ್ಮೆ ಇದೆ. ಅದನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಆಗ್ತದೆ ಅಂತ ಹೇಳಿಕ್ಕೆ ನಮ್ಗೆ ಬಹಳ ತುಂಬಾ ಸಂತೋಷ ಆಗ್ತದೆ. ಎಷ್ಟು ವರ್ಷದಿಂದ ಟೈಲರಿಂಗ್ ವೃತ್ತಿಯನ್ನ ಮಾಡ್ತಾ ಇದ್ದೀರಿ? ನಾನು 42 ವರ್ಷದಿಂದ ಟೈಲರಿಂಗ್ ಮಾಡ್ತಾ ಇದ್ದೆ. ಆದ್ರೆ ಈಗ ಸುಮಾರು ವರ್ಷದಲ್ಲಿ ನಮ್ಮ ಕಣ್ಣಿನ ಗ್ಲೂಕೋಮ್ ಆಗಿ ಒಂದು ಡಾಕ್ಟರ್ಗಳು ಕಣ್ಣನ್ನು ಉಳಿಸ್ಲಿಕ್ಕಾಗಿ ಸರ್ಜರಿ ಮಾಡಿ ಇದ್ದಂತ ದೃಷ್ಟಿಗಳು ಸ್ವಲ್ಪ ಕಡಿಮೆಯಾಗಿ ಈಗ ಕೆಲವು ವರ್ಷಗಳಿಂದ ವೃತ್ತಿ ಮಾಡ್ಲಿಕ್ಕೆ ಕಷ್ಟ ಆಗ್ತಿದೆ. ಈಗ ವೃತ್ತಿ ಮಾಡುದಿಲ್ಲ. ಸುಮಾರು 42 ವರ್ಷ ವೃತ್ತಿ ಮಾಡಿದ್ದೇನೆ. ನಿಮ್ಮ ವೃತ್ತಿ ಚಾಣಾಕ್ಷತೆಯನ್ನ, ವೃತ್ತಿ ಚುರುಕುತನವನ್ನ ಮತ್ತು ವೃತ್ತಿಯಲ್ಲಿ ಬಳಸಬೇಕಾದಂತಹ ಬುದ್ಧಿಮತ್ತೆಯ ಬಗ್ಗೆ ಜನರಿಗೆ ಅರಿವನ್ನ ನೀಡ್ತಾ ಇದ್ದೀರಿ. ಹೌದು. ಹೇಗಿದ್ದಾರೆ ಈಗಿನ ಯಂಗ್ ಟೈಲರ್ಸ್? ಅಲ್ಲ, ವೃತ್ತಿಯಲ್ಲಿ ಯಂಗ್ ಹಿರಿಯರು ಅಂತೇನಲ್ಲ, ವೃತ್ತಿ ಮಾಡುವವರಲ್ಲಿ ನಮ್ಮಲ್ಲಿ ಏನಾಗಿದೆ ಅಂದ್ರೆ ವೃತ್ತಿ ಬಾಂಧವ್ಯತೆ ಕೊರತೆ ಇತ್ತು ಮೊದಲು. ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ಆಗೋ ಮೊದಲು ನಮ್ಮ ವೃತ್ತಿ ಬಾಂಧವರಲ್ಲಿ ಒಬ್ಬರನ್ನು ಕಂಡ್ರೆ ಒಬ್ಬರನ್ನು ನೋಡಿ ಮಾತಾಡ್ತಿರ್ಲಿಲ್ಲ. ನಮ್ಗೆ ಆ ಒಂದು ಸಂಘ ಆದ ನಂತರ ಪರಸ್ಪರ ವೃತ್ತಿ ಬಾಂಧವ್ಯತೆ ಬಂದಿದೆ. ನಮ್ಮ ಉದ್ದೇಶ ಅದೇ ಆಗಿತ್ತು, ವೃತ್ತಿ ಬಾಂಧವರಲ್ಲಿ ಭಾವೈಕ್ಯತೆ ಬರಬೇಕು, ಒಂದು ಒಗ್ಗಟ್ಟು ಬರಬೇಕು ಎನ್ನುವುದು ಭಾವನೆ ಇತ್ತು. ಅದು ಬಂದಿದೆ. ಮತ್ತು ಯುವಕರು ಕೂಡ ನಮ್ಮಲ್ಲಿ ಯುವಕರು ಹಿರಿಯರನ್ನ ಭೇದ ಭಾವ ಇಲ್ಲ, ಮಹಿಳೆಯರು ಪುರುಷರನ್ನ ಭೇದ ಭಾವ ಇಲ್ಲ.
ಮಾಲೀಕರು ಕಾರ್ಮಿಕರೇನು ಭೇದ ಭಾವ ಕೂಡ ಇಲ್ಲ. ಶ್ರೀಮಂತರು ಬಡವರು ಅಂತೇನೆ ಭೇದ ಭಾವ ಇಲ್ಲ. ಪ್ರತಿಯೊಬ್ಬ ಟೈಲರ್ ಇಡೀ ರಾಜ್ಯದ ಟೈಲರ್ಗಳು ಒಂದೇ ತಾಯಿ ಮಕ್ಕಳಾಗಿ ಒಂದೇ ಒಂದು ಬ್ಯಾನರ್ ಮಾಡಿ ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ಅಡಿಯಲ್ಲಿ ಒಗ್ಗೂಡ್ಬೇಕು ಅನ್ನೋದು ನಮ್ಮ ಪ್ರಯತ್ನ. ಓಕೆ, ಧನ್ಯವಾದ ಸರ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ನಿಮ್ಮ ರಜತ ಮಹೋತ್ಸವಕ್ಕೆ ಶುಭವಾಗಲಿ. ಥ್ಯಾಂಕ್ ಯು. ತಮಗೂ ಕೂಡ ಧನ್ಯವಾದಗಳು. ರಾಜ್ಯದ ಟೈಲರ್ಗಳ ಪರವಾಗಿ ತಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಅವ್ರು ಹೇಳಿದರು ಮೊದಲು ವೃತ್ತಿ ಮಾಸ್ತರಿ ಇತ್ತು, ಈಗ ಇಲ್ವಾ? ಈಗ ಇಲ್ಲ. ಈಗ ಎಲ್ಲರೂ ಒಗ್ಗಟ್ಟಾಗಿ ಒಬ್ಬರಿಗೊಬ್ಬರು ಕೇಳಿಕೊಂಡು ರೇಟ್ ಯಾವುದಿದ್ರು ನಮಗೆ ಈಗ ಜಾಸ್ತಿ ಕೆಲಸ ಬಂದರೆ ಅವರಿಗೆ ಕೊಡುವುದು ಆ ಥರ ಎಲ್ಲ ಬಿಡುವುದಂತ ಇಲ್ಲ. ಇಲ್ಲಾಂದರೆ ಮೊದಲೆಲ್ಲ ಅಲ್ಲಿ ಹೋಗಲೇಬಾರ್ದು ಆ ಥರ ಇತ್ತು. ಈಗ ಹಾಗೆ ಇಲ್ಲ. ಈಗ ನನಗೆ ಕೆಲಸ ಬಂದರೆ ನನ್ನ ಬದಿಯಲ್ಲಿ ಟೈಲರ್ ಇದ್ದವರಿಗೆ ನಾನು ಜಾಸ್ತಿ ಆದರೆ ಅವರಿಗೆ ಹೋಗಿ ಅಲ್ಲಿ ಹೋಗಿ ಅಂತ ಹಾಗೆ. ಈಗ ಮೊದಲಿನ ಅದು ಏನಿಲ್ಲ. ಈಗ ಎಲ್ಲ ಈ ಸಂಘಟನೆಯಿಂದ ಒಗ್ಗಟ್ಟಾಗಿ ಮೀಟಿಂಗ್ ಮಾಡ್ತೇವೆ. ಮೊದಲು ಸಂಘಟನೆ ಇರಲಿಲ್ಲ, ಅವರಷ್ಟಕ್ಕೆ ಇರ್ತಿದ್ರು. ಓಕೆ, ಕುಶಲ. ಈಗ ಮನೆಯಲ್ಲಿ ಟೈಲರಿಂಗ್ ಮಾಡೋರು ಇದ್ದಾರೆ, ಅಥವಾ ಒಂದು ಮನೆಯಲ್ಲಿ ಇಬ್ಬರು ಇದ್ದಾರೆ. ಅವರೆಲ್ಲ ಟೈಲರಿಂಗನ್ನು ಒಂದು ವೃತ್ತಿಯಾಗಿ ತೆಗೆದುಕೊಂಡವರು. ಆದರೆ ನಿಮ್ಮ ಸಂಘಟನೆ ಇರಲಿಲ್ಲ. ಅವರು ನಿಮ್ಮ ಸಂಘಟನೆಗೆ ಸೇರೋದಕ್ಕೆ ಏನು ಮಾಡಬೇಕು? ಅವರನ್ನು ಸೇರಿಸ್ತೀರಾ ಅಂತ? ಖಂಡಿತ ಸೇರಿಸ್ತೀವಿ. ಯಾಕಂತೇಳಿದ್ರೆ ನಾವು ನಮ್ಮ ರಾಜ್ಯದಲ್ಲಿ ನಾವೀಗ ಸಂಘಟನೆ ಮಾಡೋ ದೃಷ್ಟಿ, ಯಾಕಂತೇಳಿದ್ರೆ ನಮ್ಮ ಮನೆಯಲ್ಲಿರುವ ಟೈಲರ್ಗಳೆಲ್ಲ ಒಟ್ಟು ಸೇರಿಕೊಳ್ಬೇಕು ಅಂತೇಳಿ ನಾವು ಅವರನ್ನು ಪ್ರಾಥಮಿಕವಾಗಿ ನಾವು ವಲಯಗಳಲ್ಲಿ ಸೇರ್ಪಡೆ ಮಾಡುವುದು. ವಲಯದಲ್ಲಿ ಸೇರ್ಪಡೆ ಮಾಡಿಕೊಂಡು ಅವರನ್ನು ಕೂಡ ನಮ್ಮ ಸಂಘಟನೆಯಲ್ಲಿ ಸರ್ಕಾರದಿಂದ ಏನಾದರೂ ಜನರಿಗೆ ಸವಲತ್ತುಗಳನ್ನು ತೆಗೆದುಕೊಳ್ಳುವಂತ ಉದ್ದೇಶವನ್ನು ಇಟ್ಕೊಂಡು ನಾವು ಸಂಘಟನೆಯನ್ನು ಇವಾಗ ಮಾಡ್ತಾ ಇದ್ದೀವಿ. ಒಂದು ಕರೆ ಇದೆ. ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ. ಏನ್ ಹೆಸರು? ರೂಪಾ ಅಂತ, ಫೇಮಸ್ ಫ್ಯಾಷನ್ ಟೈಲರ್. ಎಲ್ಲಿಂದ? ಉಜಿರೆಯಿಂದ. ಹೇಗಿದ್ದೀರಿ? ಚೆನ್ನಾಗಿದ್ದೇವೆ. ಈಗ ನಿಮ್ಮ ಅಸೋಸಿಯೇಷನ್ ಅವರೆಲ್ಲ ಕುಳಿತಿದ್ದಾರೆ, ಏನ್ ಹೇಳ್ತೀರಿ? ಮೊದಲನೇದಾಗಿ ಅವ್ರಿಗೆಲ್ಲರಿಗೂ ನಮಸ್ಕಾರ. ನಮ್ಮ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿ ಅವರಿದ್ದಾರೆ, ಹಾಗೂ ನಮ್ಮ ಸಂಭಾವ್ಯಕ ಜಿಲ್ಲಾ ಉಪಾಧ್ಯಕ್ಷರು ಹಾಗೆ ಕುಶಲಪಣ್ಣ ಇದ್ದಾರೆ. ಅವ್ರಿಗೆಲ್ರಿಗೂ ನನ್ನ ಅಭಿನಂದನೆಗಳು. ಓಕೆ, ಏನ್ ಹೇಳ್ತೀರಿ ಮೇಡಮ್? ಟೈಲರಿಂಗ್ ಅಸೋಸಿಯೇಷನ್ ಇದು ನಿಮಗೆ ಎಷ್ಟು ನೆರವಾಗಿದೆ? ತುಂಬಾ ನೆರವಾಗಿದೆ. ಈಗ ನಾವು ಅಲ್ಲಿ ಬಂದು ಆ ಸ್ಟೇಜ್ ಅಲ್ಲಿ ಕುತ್ಕೊಂಡಿದ್ದೇವೆ ಅಂದ್ರೆ ತುಂಬಾ ಖುಷಿ ಆಗ್ತದೆ ಅದನ್ನ ನೆನ್ಸ್ಕೊಳ್ಳುವಾಗ್ಲೇ. ಹಾಗೆ. ನೀವೇನ್ ಮಾಡ್ತೀರಿ? ಏನ್ ಸರ್? ಸ್ಪೆಷಲೈಸೇಷನ್ ಇದೆಯಾ ನಿಮ್ಮ ಸಂಸ್ಥೆಯಲ್ಲಿ? ಏನಿದೆ? ಜೆಂಟ್ಸ್ ಲೇಡೀಸ್ ಅಂತ ಏನಾದ್ರು ಇದೆಯಾ? ನಾವು ಲೇಡೀಸ್ ಮಾತ್ರ. ಲೇಡೀಸ್ ಮಾತ್ರ. ಹೇಗೆ, ಎಷ್ಟರ ಮಟ್ಟಿಗಿದೆ ಡಿಮ್ಯಾಂಡ್? ಡಿಮ್ಯಾಂಡಾ? ಡಿಮ್ಯಾಂಡ್ ತುಂಬಾ ಇದೆ ಸರ್. ಈಗ ಅದೇ ಎಂಬ್ರಾಯ್ಡ್ರಿ ವರ್ಕ್ ಅವರೆಲ್ಲ ಹೇಳಿದ್ರಲ್ಲ, ಬ್ರೈಡಲ್ ಡಿಸೈನ್ ಎಲ್ಲ ಮಾಡೋದು. ಹಾಗೆ ತುಂಬಾ ಬ್ಯುಸಿ ಇದ್ದೇವೆ ನಾವು. ಫುಲ್ ಬ್ಯುಸಿ ಇದ್ದೀರಿ? ಓಕೆ, ನಮ್ಮ ಜೊತೆ ಮಾತನಾಡಿದಕ್ಕೆ ಧನ್ಯವಾದ. ಅವ್ರಿಗೆ ಏನಾದ್ರು ಪ್ರಶ್ನೆ ಇದೆಯಾ ನಿಮ್ದು? ಪ್ರಶ್ನೆ ಏನಿಲ್ಲ. ನಾವು ಈ ವೃತ್ತಿಗೆ ಇಳಿದು ತುಂಬಾ ಒಳ್ಳೇದಾಗಿದೆ ನಮ್ಗೆ. ಹಾಗೆ ನಮ್ಮ ಅಸೋಸಿಯೇಷನ್ ಅಂದ್ರೆ ಖುಷಿ. ನಾನು ಮತ್ತೆ ನನ್ನ ಫ್ರೆಂಡ್ ಇಬ್ರು ನಮ್ಮ ಈ ಫೇಮಸ್ ಫ್ಯಾಷನ್ ನಡೆಸ್ತಿರೋದು. ನಾವು 20 ವರ್ಷದಿಂದ ಒಟ್ಟಿಗೆ ಇದ್ದೇವೆ. ಹಾಗೆ. ಥ್ಯಾಂಕ್ ಯು. ನಮ್ಮ ಜೊತೆಗೆ ಮಾತಾಡೋದಕ್ಕೆ ಅವರು ಬಹಳ ಪ್ರೀತಿಯಿಂದ ಮಾತನಾಡಿದ್ರು. ಏನಂತಂದ್ರೆ ಈ ಒಂದು ಕಾರ್ಯಕ್ರಮವನ್ನ ನೋಡ್ತಾ ಇದ್ದೇನೆ, ಖುಷಿ ಆಯ್ತು. ನಮ್ಮವರು ಅಲ್ಲಿ ಕುಳಿತಿದ್ದಾರೆ, ಅದರಿಂದ ನಾನು ಮಾತಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಅವರು ಕರೆ ಮಾಡಿದ್ರು. ಬಹಳ ಚೆನ್ನಾಗಿ ಮಾತಾಡಿದ್ರು. 20 ವರ್ಷದಿಂದ ನಾವು ಪಾರ್ಟ್ನರ್ಶಿಪ್ ಅನ್ನು ನಡೆಸ್ತಾ ಇದ್ದಾರೆ, ಬಹಳ ಖುಷಿಯಾಗಿದ್ದೇವೆ. ಜೊತೆಗೆ ಇದು ನಮಗೆ ಬದುಕು ಕೊಟ್ಟಿದೆ ಅನ್ನುವಂಥ ಮಾತುಗಳನ್ನ ಹೇಳಿದ್ರು. ಸರ್, ಈಗ ಅವರನ್ನೆಲ್ಲ ನೀವು ಸೇರಿಸ್ತೀರಿ ಅಂತ ಹೇಳಿದ್ವಿ. ಈ ಟೈಲರಿಂಗ್ ಅಸೋಸಿಯೇಷನ್ ನ ಈ ರಾಜ್ಯ ಮಟ್ಟದ ಸಮಾವೇಶದಲ್ಲಿ ನಿಮ್ದು ಏನಾದ್ರೂ ಅಜೆಂಡಾಗಳಿದಾವ ಅಂತ? ಈಗ ಅಜೆಂಡಾ ಅಂತ ಹೇಳಿದ್ರೆ ಅದೇ ನಮ್ಮದು 18 ಬೇಡಿಕೆಯಲ್ಲಿ ನಮ್ಮದು ಪ್ರತ್ಯೇಕ ಮಂಡಳಿಗಳನ್ನ ರಚನೆ ಮಾಡಬೇಕು. ಒಂದು ಟೈಲರ್ ಅಸೋಸಿಯೇಷನ್ ಟೈಲರ್ನವರಿಗೆ ಸರ್ಕಾರದಿಂದ ಪ್ರತ್ಯೇಕ ಮಂಡಳಿ ರಚನೆ ಆಗಬೇಕು. ಈಗಿನ ಸರ್ಕಾರ ಏನು ಮಾಡಿದೆ ಅಂತೇಳಿ ಅಸಂಘಟಿತ ಕಾರ್ಮಿಕರ ಒಟ್ಟಿಗೆ ನಮ್ಮನ್ನು ಸೇರ್ಪಡೆ ಮಾಡಿದೆ. ಅಸಂಘಟಿತ ಕಾರ್ಮಿಕರ ಭದ್ರತಾ ಮಂಡಳಿಯಲ್ಲಿ ನಮ್ಮ ಟೈಲರ್ಗಳನ್ನು ಸೇರ್ಪಡೆ ಮಾಡಿದೆ. ನೀವೀಗ ಸಂಘಟಿತರಾಗಿದ್ದೀರಿ? ಸಂಘಟಿತರಾಗಿದೆ. ಸರ್ಕಾರ ನಮ್ಮನ್ನು ಸೇರ್ಪಡೆ ಮಾಡಿದೆ. ಸಂಘಟಿತರ ಕಾರ್ಮಿಕರ ನೆಲೆಯಲ್ಲಿ ನಮ್ಮನ್ನು ಒಟ್ಟಿಗೆ
ಹೌದೌದು, ಅವರು ಅಸಂಘಟಿತ ಕಾರ್ಮಿಕರ ಇದರಲ್ಲಿ ನಿಮ್ಮನ್ನು ಸೇರ್ಪಡೆ ಮಾಡಿದ್ದಾರೆ. ಆದರೆ ನೀವು ಸಂಘಟನಾತ್ಮಕವಾಗಿದ್ದೀರಿ, ಸಂಘಟನೆಯಲ್ಲಿದ್ದೀರಿ. ನಾವೀಗ ಸಂಘಟನೆಯಲ್ಲಿದ್ದೀವಿ. ನಾವೆಂತ ಹೇಳೋದು ಅಂತ ಹೇಳಿದ್ರೆ ನಮ್ಮನ್ನು ಪ್ರತ್ಯೇಕ ಮಂಡಳಿಯನ್ನು ನಮಗೆ ರಚನೆ ಮಾಡಬೇಕು ಅಂತ ನಮ್ಮ ಒಂದು ಬೇಡಿಕೆ. ರಾಜ್ಯದ ಟೈಲರ್ಸ್ ಎಲ್ಲರೂ ಕೂಡ ಸಂಘಟಿತರಾಗಿದ್ದೇವೆ, ನಮಗೆ ಒಂದು ಪ್ರತ್ಯೇಕವಾದಂತಹ ಮಂಡಳಿ ಬೇಕು ಅಂತ. ಆಮೇಲೆ ಈಗ ಪ್ರತ್ಯೇಕ ಮಂಡಳಿಯನ್ನು ರಚನೆ ಮಾಡಿ ನಮಗೆ ಆರ್ಥಿಕವಾಗಿ ನಮ್ಮ ಟೈಲರ್ಗಳ ಮಕ್ಕಳ ವಿದ್ಯಾಭ್ಯಾಸ ಇರಬಹುದು, ಈ ರೀತಿಯ ಕೆಲವೊಂದು, ಮತ್ತೆ ನಮ್ಮ ಆರೋಗ್ಯದ ಕೆಲವೊಂದು ಸಮಸ್ಯೆಗಳಿಗೆ ಸರ್ಕಾರದಿಂದ ಏನಾದರೂ ಸವಲತ್ತುಗಳನ್ನು ದೊರಕಿಸುವಲ್ಲಿ ಏನಾದರೂ ನಮಗೆ ಸಹಕಾರಿಯಾಗಬಹುದು ಅಂತೇಳಿ ನಾವು ಬೆಂಗಳೂರಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿ ಮುಖ್ಯಮಂತ್ರಿಯನ್ನು ಕೂಡ ನಾವು ಸಭೆಗೆ ಕರೆದಿದ್ದೇವೆ. ಓಕೆ, ಈಗ ಒಂದು ಕರೆ ಇದೆ. ನಮಸ್ತೆ. ನಮಸ್ತೆ ಸರ್. ಎಲ್ಲಿಂದ ಸರ್? ನಾನು ನಂಜನಗೂಡು, ಮೈಸೂರಿಂದ. ನಂಜನಗೂಡು, ಮೈಸೂರು. ನಮಸ್ತೆ. ಮೈಸೂರಿಂದ ಗೋಪಾಲ್ ಅಂತ ನನ್ನ ಹೆಸರು. ಹೇಳಿ ಸರ್. ನಾನು ಮೊದಲನೇದಾಗಿ ನಮ್ಮ ಕೆ.ಎಸ್.ಟಿ.ಎ 25ನೇ ವರ್ಷದ ರಜತ ಮಹೋತ್ಸವಕ್ಕೆ ಹಾರ್ದಿಕವಾದ ಶುಭಾಶಯ. ಥ್ಯಾಂಕ್ ಯು. ಎಲ್ರು ಈ ಒಂದು ಫಂಕ್ಷನ್ಗೆ ನಾನು ಬರ್ತೇನೆ. ಅದೇ ತರ ನಾನು ಇವಾಗ ಮುಂಚೆ ನಾನು ಮಂಗಳೂರಲ್ಲಿ ಇದ್ದೆ, ಇವಾಗ ನಾನು ನಂಜನಗೂಡಲ್ಲಿ ಸೆಟ್ಲ್ ಆಗಿದ್ದೇನೆ. ನಾನು ಇಲ್ಲೂ ಒಂದು ಸಂಘಟನೆ ಮಾಡುವ ಅಂತ ಅನೇಕ ಕಾರ್ಯಕ್ರಮನೆಲ್ಲ ಮಾಡಿದೆ. ಆದ್ರೆ ಇಲ್ಲಿ ಏನ್ ಸಮಸ್ಯೆ ಅಂತ ಹೇಳಿದ್ರೆ, ಈ ನಮ್ಮ ಟೈಲರ್ಗಳದ್ದು ಒಂದು ಸಮಸ್ಯೆ. ಈಗ ಮಂಗಳೂರಲ್ಲಿ ಸ್ವಲ್ಪ ಸರಿಯಾಗಿದೆ ಇದು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ಒಂದು ಟೈಲರ್ ಅನ್ನ ನೋಡಿದ್ರೆ ಇನ್ನೊಬ್ಬ ಟೈಲರ್ಗೆ ಆಗುದಿಲ್ಲ. ಅದಕ್ಕೆ ಸಂಘಟನೆ ಮಾಡಿದ್ರೆ ಸರಿ ಆಗ್ತದೆ ಅಂತಲ್ಲ. ಸಂಘಟನೆ ಮಾಡ್ಲಿಕ್ಕೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಒಂದ್ ಸ್ವಲ್ಪ ಈ ಬೇರೆ ಕ್ಯಾಸ್ಟ್ ಅಂದ್ರೆ ಟೈಲರಿಂಗ್ ಮಾಡುದು ದರ್ಜಿಗಳು ಮಾತ್ರ ಇಲ್ಲಿ ಕ್ಯಾಸ್ಟ್ ಇದು ಮಾಡೋದು. ನಮ್ಗೆ ಅದಕ್ಕೆ ಅವರು ಸಪೋರ್ಟ್ ಮಾಡೋದಿಲ್ಲ. ಯಾಕಂದ್ರೆ ಅದು ಅವ್ರ ಜೊತೆನೆ ಸೇರ್ಕೊಂಡು ನಾವು ಮಾಡ್ಬೇಕು ಅಂತ ಅವ್ರು ಹೇಳೋದು. ಈಗ ಕರ್ನಾಟಕ ಇಡೀ ಸ್ಟೇಟ್ ಅಲ್ಲಿ ಕೆ.ಎಸ್.ಟಿ.ಎ ಅದನ್ನು ಮುಂದಿಟ್ಟುಕೊಂಡು ನಾವು ಮಾಡ್ಬೇಕು. ಅದಕ್ಕೆ ಈ ನಂಜನಗೂಡ್ನವರು ಒಪ್ಪುದಿಲ್ಲ. ಅದಕ್ಕೆ ನಾನು ತುಂಬಾ ಟ್ರೈ ಮಾಡ್ತಾ ಇದ್ದೇನೆ. ಇನ್ನು ಒಂದು 6 ತಿಂಗಳಲ್ಲಿ ನಮ್ದು ಒಂದು ಸಂಘಟನೆಯಾಗಿ ನಮ್ಮಲ್ಲೂ ಒಂದು 500ರಿಂದ 1000 ಜನ ಆಗಿ ನಾವು ಈ ಸಂಘಟನೆಗೆ ಸೇರ್ತೇವೆ. ಅದಕ್ಕಿಂತ ಮುಂಚೆ ಈ ಒಂದು ನಾಡಿದ್ದು ನಡೆಯುವಂತ ಒಂದು ಕಾರ್ಯಕ್ರಮಕ್ಕೆ ನಾನು ಶುಭಾಶಯವನ್ನು ತಿಳಿಸ್ಲಿಕ್ಕೆ ನಾನು ಫೋನ್ ಮಾಡ್ತಾ ಇದ್ದೇನೆ. ಓಕೆ, ಧನ್ಯವಾದ. ನಂಜನಗೂಡಿನಿಂದ ಗೋಪಾಲ್ ಅಂತ. ಓಕೆ, ಧನ್ಯವಾದ ಗೋಪಾಲ್ ಅವರ ನಂಜನಗೂಡಿನಿಂದ ಕರೆಗೆ. ಓಕೆ, ಥ್ಯಾಂಕ್ ಯು. ಎಸ್, ನೋಡಿ ಅವರು ಈಗ ಪಾಪ ಕಷ್ಟಪಡ್ತಿದ್ದಾರೆ. ಅವರಿಗೆ ಮಂಗಳೂರದ ಎಕ್ಸ್ಪೀರಿಯನ್ಸ್ ಉಂಟು, ಇಲ್ಲಿ ಸಂಘಟನೆ ಎಲ್ಲ ಮಾಡಿದ ಎಕ್ಸ್ಪೀರಿಯನ್ಸ್ ಉಂಟು. ಆದ್ರೆ ಅಲ್ಲಿ ಮಾತ್ರ ಜಗಳ ಜೋರು ಉಂಟು. ಈಗ ಇವರಲ್ಲಿ ಹೊರ ರಾಜ್ಯದವ್ರ ತರ ಬಯ್ಯದವರ ಆಗಿದ್ದಾರೆ ಅನ್ಸುತ್ತೆ ಅಲ್ಲ. ಅಲ್ಲಿ ಈಗ ಬಯ್ಯಗಳದ್ದು ಹಾವಳಿ ಅಂತ ಹೇಳಿದ್ವಿ. ಅವ್ರದ್ದು ಏನು ರೇಟಲ್ಲಿ ಹಾವಳಿನ ಅಥವಾ ಅವ್ರದ್ದು ವರ್ಕ್ ಫಾಸ್ಟ್ ಏನು? ಅದು ನಾನು ಹೇಳುದಾದ್ರೆ ಬಯ್ಯಗಳ ಹಾವಳಿ ಅಂತ ನಾವು ಹೇಳಲಿಕ್ಕೆ ಆಗಲ್ಲ. ಅದು ನಿಮಗೆ ಹೆಲ್ಪ್ ಮಾಡ್ತಾರಲ್ಲ. ನೋಡಿ ಬಯ್ಯಗಳ ಹಾವಳಿ ಅಂದ್ರೆ ಅವರು ಬಂದಿದ್ದಾರೆ ಇಲ್ಲಿಗೆ ಅವರ ಒಂದು ಕೆಲಸಕ್ಕೆ, ನಾವು ಅವರಿಗೆ ಕೆಲಸ ಕೊಡ್ತಾ ಇದ್ದೇವೆ. ನಮ್ಮಲ್ಲಿ ಇಲ್ಲಿ ಯಾರು ಇಲ್ಲದ ಕಾರಣ ನಾವು ಕೊಡ್ತಿದ್ದೇವೆ. ಅದು ಹಾವಳಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ರೇಟ್ ಚೂರು ಜಾಸ್ತಿ ಹೇಳ್ತಾರೆ ಅಂದ್ರೆ ಅದ್ರ ಅವರದ್ದು ಇದು. ನಾವು ಅದನ್ನು ಕಸ್ಟಮರ್ಗೆ ಹಾಕ್ತೇವೆ. ನಾವು ಸಹ ಏನು ಕೈಯಿಂದ ಅಲ್ಲ, ಕಸ್ಟಮರ್ಗೆ ನಮ್ಮವರು ಕಲ್ತ್ರೆ ಈ ಕಸ್ಟಮರ್ಗೆ ಸ್ವಲ್ಪ ಕಡಿಮೆ ರೇಟ್ ಹೇಳ್ಬೋದು ಅಂತ ಹೇಳಿ. ಆದ್ರೆ ಅವರದ್ದು ನಿಯತ್ತಲ್ಲಿ ಬೇಗ ಬೇಗ ಕೊಡ್ತಾರೆ. ಇವತ್ತು ಕೊಟ್ಟರೆ ನಾಳೆ ಆ ತರ ಫಾಸ್ಟ್. ಅವರು ಭಾರಿ ಫಾಸ್ಟ್ ಇದ್ದಾರೆ. ಅದೇ ಮಾಡ್ತಾ ಇದ್ದಾರೆ ರಾತ್ರಿ ಹಗಲು. ಅವ್ರಿಗೇನು ಫಂಕ್ಷನ್ಗೆ ಹೋಗ್ಲಿಕ್ಕಿಲ್ಲ, ಅಲ್ಲಿಂದ ಬರುವವರಲ್ಲಿ ಇಲ್ಲಿ ಏನಿಲ್ಲ, ಅದೇ ವರ್ಕ್ ಮಾಡ್ತಾ ಇರ್ತಾರೆ. ಆದ್ರಿಂದ ಅವರ ಹಾವಳಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ನಮ್ಗೆ ಸಹ ಉಪಕಾರವೇ ಆಗ್ತಾ ಉಂಟು. ಆದ್ರೆ ನಮ್ಮವರು ಕಲ್ತ್ರೆ ಒಳ್ಳೇದು, ಇಲ್ಲಿ ಅವರು ಸ್ವಲ್ಪ ಇದಾಗ್ಬೋದು ಅಂತ ಹೇಳಿ. ಓಕೆ, ಈಗ ಅವರು ಒಂದು ಸಮಸ್ಯೆಯನ್ನು ಹೇಳಿದ್ರು. ಆ ಸಮಸ್ಯೆ ನಿಮ್ಮಲ್ಲಿ ನಿವಾರಣೆ ಆಗಿದೆ, ಬಹಳಷ್ಟು ನಿವಾರಣೆ ಆಗಿದೆ ಇಲ್ಲಿ ಸಂಘಟನಾತ್ಮಕವಾಗಿ. ಈಗ ನೀವು ಈ ಕಾರ್ಯಕ್ರಮದಲ್ಲಿ ಒಂದಷ್ಟು ಅಜೆಂಡಾಗಳನ್ನು ಇಟ್ಕೊಂಡಿದ್ದೀರಿ. ತಾರೀಕು 30/1/2024 ಮಂಗಳವಾರ ಬೆಳಿಗ್ಗೆ 10 ಗಂಟೆಗೆ ಜಯನಗರದ 5ನೇ ಬ್ಲಾಕ್ ಶಾಲಿನಿ ಮೈದಾನ ಬೆಂಗಳೂರು ಇಲ್ಲಿ ರಜತ ಮಹೋತ್ಸವದ ಸಂಭ್ರಮ. ಈ ಸಂಭ್ರಮಕ್ಕೆ ಎಲ್ಲರೂ ಕೂಡ ರೆಡಿ ಆಗ್ತಾ ಇದೆ. ಬೆಳ್ತಂಗಡಿ ತಾಲೂಕಿನ ಟೈಲರ್ಸ್ ಕ್ಷೇತ್ರದ ಸಮಿತಿಯವರು ಏನೆಲ್ಲ ಬದಲಾಗಬೇಕು? ನೀವು ಜಿಲ್ಲೆಯಿಂದ ನೋಡ್ತಾ ಇದ್ರಿ ಬೆಳ್ತಂಗಡಿಯವ್ರನ್ನ, ಏನು ಬದಲಾಗಬೇಕು ಬೆಳ್ತಂಗಡಿಯಲ್ಲಿ? ಬೆಳ್ತಂಗಡಿಯಲ್ಲಿ ಸಂಘಟನೆಗೆ ಸ್ವಲ್ಪ ಬರುವುದು ಕಡಿಮೆ ಉಂಟು. ಅದೇ ಸಂಘಟನೆ ಆಗ್ಬೇಕು ಇನ್ನೂ ಸಹ. ಈಗ ಒಂದು ಸದಸ್ಯರು ಬರ್ತಾರೆ ಮೀಟಿಂಗ್ಗೆ, ಸಂಘದ ಸದಸ್ಯರು ಬರ್ತಾರೆ. ಮತ್ತೆಂತ ಗೊತ್ತಾ, ಇಲ್ಲಿ ಈಗ ಒಂದು 500 ಟೈಲರ್ ಇದ್ರೆ ಒಂದು ಮೀಟಿಂಗ್ಗೆ ಕರೆದ್ರೆ 100 ಜನ ಆ ತರ ಇನ್ನೂ ಸಹ ಸಂಘಟನೆ ಆಗ್ಬೇಕು. ನಮ್ಗೆ ಬಲ ಬರ್ಬೇಕಾದ್ರೆ ಈಗ ಕೊಡುವುದಿಲ್ಲ ಅಂತ ಹೇಳಿದ್ರೆ ಒಂದು ಪಿಂಚಣಿ ಮಾಡಿದ್ರು,
ಇಲ್ಲಿ ನಾವು ಇಡೀ ಬೆಳ್ತಂಗಡಿ ತಾಲೂಕಲ್ಲಿ ಅದನ್ನು ಹೇಳಿದೆವು ಪಿಂಚಣಿ ಮಾಡಿ ಮಾಡಿ ಅಂತ. ನಾವು ಆವಾಗ ಆ ಟೈಮಿಗೆ ಎಷ್ಟು 10 ವರ್ಷ ಆಯ್ತಾ ಅಂತ, ಆ ಟೈಮಿಗೆ ನಾವು ಒಂದು 5 ಜನ ಮಾಡಿದ್ದೇವೆ ಪಿಂಚಣಿ. ಅದು ನಾವೆಲ್ಲ ಎಲ್ಲರೂ NPS ಜಾರಿ ಮಾಡಿದ್ರು. ಅದರಲ್ಲಿ ಪ್ರಾರಂಭದಲ್ಲಿ ಅಂತ ಹೇಳಿದ್ರೆ ನಾವು 1,000 ಕಟ್ಟಿದ್ರೆ ತಿಂಗಳಿಗೆ, 1,200 ತಿಂಗಳಿಗೆ ವರ್ಷಕ್ಕೆ 1,200 ಕಟ್ಟಿದ್ರೆ ರಾಜ್ಯ ಸರ್ಕಾರ 1,000 ಆಗ್ತದೆ, 1,200, ಕೇಂದ್ರ ಸರ್ಕಾರ 1,000 ಆಗ್ತದೆ. ಹಾಗೆ ನಾವು ಅದನ್ನ ಮಾಡ್ತಾ ಇದ್ದೀವಿ. ಆದ್ರೂ ಸಹ ನಮ್ಮ ಟೈಲರ್ಗಳೆಲ್ಲ ಮಾಡುವಲ್ಲಿ ಸ್ವಲ್ಪ ಒಗ್ಗಟ್ಟಾಗಲಿಲ್ಲ. ಈಗ ನಿಮ್ಮಲ್ಲಿ ಸಂಘಟನೆ ಒಬ್ಬ ಟೈಲರ್ಗೆ ಒಂದು ತೊಂದರೆ ಆಯಿತು ಅಂತ ಅನ್ಕೊಳ್ಳುವ. ಎಕ್ಸಾಂಪಲ್ ನನಗೆ ನೆನಪಿರುವಂಥದ್ದು ನಮ್ಮದೇ ಊರಿನಂತ ಜನ್ನಪ್ಪ ಟೈಲರ್ ಅಂತ ಹೇಳಿ ಇತ್ತೀಚೆಗೆ ಅವ್ರದ್ದೊಂದು ಕಾಲಿಗೆ ಏಟೆಲ್ ಆಗಿದೆ, ಅವರು ಬೆಡ್ ರಿಟರ್ನ್ ಆಗಿದ್ದಾರೆ. ಇಂತಹ ಕನ್ನಡಿ ಅವರು ಇಂತಹ ಟೈಲರ್ಸ್ಗೆ ಹೇಗೆ ನೆರವಾಗ್ತೀವಿ? ಈಗ ನಾವು ಕನ್ಯಾಡಿ ಅವರು ಸಹ ಅವರನ್ನ ಅವರ ಘಟನೆ ಆದ ತಕ್ಷಣ ಅವರನ್ನು ನಾವು ಮಾತಾಡಿಸಿದ್ದೇವೆ. ಮಾತಾಡಿಸಿದ ನಂತರ ಅವರನ್ನ ಮಂಗಳೂರಿಗೆ ಅವರ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು. ಅದ ನಂತರ ನಾವು ಅವರನ್ನು ಹೋಗಿ ನಮ್ಮ ಈಗಿನ ಕ್ಷೇತ್ರ ಸಮಿತಿ ಅಧ್ಯಕ್ಷರು ಮತ್ತೆ ಕ್ಷೇತ್ರ ಸಮಿತಿಯ ಕಾರ್ಯದರ್ಶಿಯವರು ಮತ್ತೆ ರಾಜ್ಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಅಂತ ಶ್ರೀ ಪ್ರಜ್ವಲ್ ಕುಮಾರ್ ಅವರು ಅವರೆಲ್ಲ ಹೋಗಿ ನಾವು ಮಾತಾಡಿಸಿ ಅದ ನಂತರ ಅವರಿಗೆ ನಮ್ಮ ತಾಲೂಕು ಸಮಿತಿಯಿಂದ ಬೆಳ್ತಂಗಡಿ ತಾಲೂಕು ಸಮಿತಿ ಅವರು ಸೇರಿ ಒಂದಷ್ಟು ಧನ ಸಹಾಯವನ್ನು ನಾವು ಮಾಡಿದ್ದೇವೆ. ಅವರಿಗೆ ಒಂದು ಸ್ವಲ್ಪ ಮಟ್ಟಿಗೆ ಧೈರ್ಯ ತುಂಬುವಂತ ಕೆಲಸವನ್ನು ಮಾಡಿದ್ದೇವೆ. ಈಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಪ್ರಜ್ವಲ್ ಕುಮಾರ್, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು KSTA. ನಮಸ್ತೆ. ನಮಸ್ತೆ ಪ್ರಜ್ವಲ್. ನಮಸ್ತೆ ಸರ್. ಹೇಗಿದ್ದೀರಿ? ಹೇಗೆ ತಯಾರಿಗಳಾಗ್ತಾ ಇದ್ದಾವೆ ರಜತ ಮಹೋತ್ಸವದ ಸಂಭ್ರಮಕ್ಕೆ? ಹೌದು ಸರ್, ಈವಾಗಲೇ ನಾವು ಸುಮಾರು 1 ತಿಂಗಳಿಂದ ನಿರಂತರವಾಗಿ ಬ್ಯಾಂಗ್ಳೂರ್ನಲ್ಲಿ ವಾರದಲ್ಲಿ 2 ದಿನ 3 ದಿನ ಇದ್ದುಕೊಂಡು ನಮ್ಮ ಈ ಒಂದು ರಜತ ಮಹೋತ್ಸವ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಬೇಕು ಹೇಳಿ, ಅದು ಕೂಡ ನಮ್ಮ ಇಡೀ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲ ನಮ್ಮ ಟೈಲರ್ ಬಾಂಧವರು ಸೇರ್ಬೇಕು. ಈ ಒಂದು ನಮ್ಮ 25ನೇ ಬೆಳ್ಳಿ ಹಬ್ಬ ಸಮಾವೇಶವನ್ನು ದೊಡ್ಡ ಮಟ್ಟದಲ್ಲಿ ನಡಿಬೇಕಿನ ಉದ್ದೇಶದಿಂದ ಕೂಡ ರಾಜ್ಯ ಸಮಿತಿಯ ತೀರ್ಮಾನದಂತೆ ನಾವು ಬ್ಯಾಂಗ್ಳೂರಿನಲ್ಲಿ ಕೂಡ ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಒಂದು ಸಮಾರಂಭಕ್ಕೆ ದಕ್ಷಿಣ ಕನ್ನಡ, ಉಡುಪಿ ಕಡೆ, ಬೆಳಗಾವಿ, ಹುಬ್ಳಿ, ಧಾರವಾಡ, ಗದಗ, ಎಲ್ಲ ರಾಜ್ಯದ ಎಲ್ಲ ಕಡೆ, ಈ ಕಡೆಯಿಂದ ಮಂಡ್ಯ, ಮೈಸೂರು, ಬ್ಯಾಂಗ್ಳೂರು, ಹಾಗೆ ಇಡೀ ಎಲ್ಲ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಅತ್ಯಧಿಕ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಟೈಲರ್ ವ್ಯಕ್ತವಾದ ಈಗಾಗಲೇ ಹಲವಾರು ಬಸ್ಗಳನ್ನು ಬುಕ್ಕಿಂಗ್ ಮಾಡಿಕೊಂಡು, ಟ್ರೈನ್ಗಳಲ್ಲಿ ಬುಕ್ಕಿಂಗ್ ಮಾಡಿಕೊಂಡು ಈ ನಮ್ಮ ಸಮಾರಂಭಕ್ಕೆ ಅತಿ ಉತ್ಸಾಹದಿಂದ ಭಾಗವಹಿಸ್ಲಿಕ್ಕೆ ಎಲ್ಲರೂ ಕೂಡ ನಮ್ಮ ಪದಾಧಿಕಾರಿಗಳು ಅದರಿಂದ ತುಂಬಾ ಶ್ರಮ ಪಡ್ತಾ ಇದ್ದಾರೆ. ಅದರ ಜೊತೆಗೆ ನಾವು ಕೂಡ ಬ್ಯಾಂಗ್ಳೂರಿನಲ್ಲಿ ಇದ್ದುಕೊಂಡು ಅಲ್ಲಿ ಬೇಕಾದಂತ ಬಂಡಲು, ಯಾಕಂದ್ರೆ ಮಾನ್ಯ ಘನ ಸರ್ಕಾರದ ಮುಖ್ಯಮಂತ್ರಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಅದೇ ರೀತಿ ನಮಗೆ ಸಂಪೂರ್ಣ ಸಹಕಾರವನ್ನು ಜನ ವಿಜ್ಞಾನ ಸಭಾಧ್ಯಕ್ಷರಾದಂತ ಯುಟಿಕಾದರ್ ಫರೀದ್ ಅವರು ಕೂಡ ಸಹಕಾರ ನೀಡಿದ್ದಾರೆ. ಹಾಗೆ ಅವರ ಮುಖಾಂತರ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಉತ್ಸಾಹದಲ್ಲಿ ಎಲ್ಲರೊಂದಿಗೆ ಕೂಡ ಭಾಗವಹಿಸಿಕೊಂಡು, ಅದರ ಜೊತೆಗೆ ಉಪ ಮುಖ್ಯಮಂತ್ರಿಗಳಾದಂತ DCM DK ಶಿವಕುಮಾರ್ ಅವರು, ಕಾರ್ಮಿಕ ಸಚಿವರಾದಂತ ಸಂತೋಷ್ ಕುಮಾರ್ ಸರ್, ಹಾಗೆ ಸರ್ಕಾರದ ಬೇರೆ ಬೇರೆ ಮಂತ್ರಿಗಳು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಅದೇ ರೀತಿ ನಮ್ಮ ಇಡೀ ರಾಜ್ಯದಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ನಮ್ಮ ಪದಾಧಿಕಾರಿಗಳು ಕೂಡ ಭಾರಿ ಉತ್ಸಾಹದಿಂದ ಎಲ್ಲರೂ ಕೂಡ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಬೆಳ್ತಂಗಡಿಯಿಂದ 2 ಬಸ್ ನಿಮ್ಮಲ್ಲಿಗೆ ಬರ್ತಾ ಇದ್ದಾರೆ, 2 ಬಸ್ ನಲ್ಲಿ. ಯಾವುದೇ ಸರ್, ಅದೇ ನಾವೀಗ 2 ಬಸ್ ಅನ್ನು ಮುಂದೆ ಪುನಃ ಈಗ ಒಂದು ಪ್ರಯತ್ನ ಮಾಡಿಕೊಂಡು ಇನ್ನೂ 2 ಜಾಸ್ತಿ ಬಸ್ ಅನ್ನು ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೇಳಿ ನಾವು ಈ ಮೂಲಕ ಕೂಡ ನಿಮ್ಮ ಮಾಧ್ಯಮದ ಮೂಲಕ ಕೂಡ ನಾವು ಕೇಳ್ಕೊಳ್ತಾ ಇದ್ದೇವೆ. ನೋಡಿ, 2 ಬಸ್ ಜಾಸ್ತಿ ಮಾಡ್ಲಿಕ್ಕೆ ಇಬ್ರು ಕೂಡ ನಗ್ತಾ ಇದ್ದಾರೆ, ಮಾಡಬಹುದು. ಸರಿ ಸರಿ, ಒಳ್ಳೆ ವಿಷಯ. ಯಾಕಂದ್ರೆ ಜನರು ಈಗಾಗಲೇ ಉತ್ಸಾಹದಲ್ಲಿದ್ದಾರೆ. ಈ ಕೆಲವೊಂದು SLC ಪ್ರಿಪರೇಟರಿ ಎಕ್ಸಾಮ್ ಇಟ್ಟ ಕಾರಣ ಅಲ್ಲಿ ಸ್ವಲ್ಪ ಮಕ್ಕಳನ್ನು ಬಿಟ್ಟು ಬರ್ಲಿಕ್ಕೆ ಕೆಲವು ತಾಯಂದರಿಗೆ ಸ್ವಲ್ಪ ಕಷ್ಟ ಆಗಿದೆ. ಅದು ಬಿಟ್ರೆ ಎಲ್ಲರೂ ಅತಿ ಉತ್ಸಾಹದಿಂದ ಸಾವಿರಾರು ಸಂಖ್ಯೆಯಲ್ಲಿ ಕೂಡ ದಕ್ಷಿಣ ಕನ್ನಡ ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಂದ ನಮ್ಗೆ ನಿತ್ಯವಾಗಿ ದಿನಕ್ಕೆ ಇಷ್ಟಿಷ್ಟು ನಮ್ಮದು ಜನ ಇದ್ದಾರೆ ಹೇಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ನಿರೀಕ್ಷೆ ಈ ಸಲ ಜನರು ಸೇರ್ಲಿಕ್ಕೆ ಕೂಡ ಇದ್ದಾರೆ. ಅದರಲ್ಲಿ ಕೂಡ ನಮ್ಗೆ ಏನಂದ್ರೆ ಈ ಒಂದು ನಾವು 25 ವರ್ಷಗಳಿಂದ ಸರ್ಕಾರಕ್ಕೆ ನಿರಂತರವಾಗಿ ನಮ್ಮ ಬೇಡಿಕೆಗಳ ಮನವಿಯನ್ನು ಕೂಡ ನೀಡಿದ್ದೇವೆ.
ಈ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು, ಕಾರ್ಮಿಕ ಸಚಿವರು ನಮ್ಮ ಏನಾದ್ರೂ ಕೆಲವು ಬೇಡಿಕೆಗಳನ್ನಾದ್ರೂ ಈ ಒಂದು ಸಮಾರಂಭದಲ್ಲಿ ನಮಗೊಂದು ರಜತ ಮಹೋತ್ಸವ ಸಂದರ್ಭದಲ್ಲಿ ಅವರು ಘೋಷಣೆ ಮಾಡಿದ್ರು, ಅದಕ್ಕಿಂತ ಸಂತೋಷದ ಒಂದು ಕ್ಷಣ ನಮ್ಗೆ ಬೇರೊಂದಿಲ್ಲ. ಓಕೆ, ಧನ್ಯವಾದಗಳು ಸರ್ ನಮ್ಮ ಜೊತೆಗೆ ಮಾತನಾಡಿರೋದಕ್ಕೆ. ಧನ್ಯವಾದ. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆ.ಎಸ್.ಟಿ.ಎ ಇವರು ಮಾತನಾಡಿದ್ರು ನಮ್ಮ ಜೊತೆಗೆ. ಸರ್ 2 ಬಸ್ಸು ಇನ್ನೆರಡು ಬೇಕಂತೆ. ನಾವು ತಾಲೂಕಿನಂತ ಎಲ್ಲ ವಲಯಗಳನ್ನ ನಾವು ಭೇಟಿ ಮಾಡ್ತಾ ಇದ್ದೇವೆ. ಈಗ 2 ಬಸ್ ಆಗಿದೆ. ಒಂದು ನಮಗೆ ವಿಶ್ವಾಸ ಉಂಟು, ಇನ್ನ 2 ಬಸ್ ಮಾಡಬೇಕು ಅಂತೇಳಿ. ಓಕೆ, ಈಗ ನಿಮ್ಮಿಬ್ಬರ ವೈಯಕ್ತಿಕವಾಗಿ ನೀವು ಟೈಲರಿಂಗ್ ವೃತ್ತಿಯನ್ನು ಆಯ್ಕೆ ಮಾಡಿದ ನಂತರ ಬಹಳ ಕಹಿ ಘಟನೆ, ಇದೊಂದು ಆಗಬಾರ್ದಿತ್ತು ಅಂತ ಹೇಳುವಂಥ ಘಟನೆ ನಿಮಗೆ? ನನಗೆ ಯಾವ ವಿಷಯದಲ್ಲಿಯೂ ಕಹಿ ಆಗಲಿಲ್ಲ. ನನಗೆ ಈ ವರ್ಕರ್ಸ್ನ ಒಂದು ನಮಗೆ ತುಂಬ ತೆಗೆದಿಟ್ಟಿದ್ದೇವೆ ನಾವು ಎಲ್ಲ ಅವರಿದ್ದಾರೆ ಅಂತೇಳಿ. ಆವಾಗ ಒಮ್ಮೊಮ್ಮೆ ಅವರಿಗೆ ಏನಾದರೂ ಒಂದು ಪ್ರಾಬ್ಲಮ್, ಹಾಗೆ ಒಂದು ರಜೆ ಮಾಡಿದಾಗ ನನಗೆ ಆ ಟೈಮಿಗೆ ಒಂದು ಆಗಿದೆ ನನಗೆ, ಈ ಕೆಲಸ ಇದು ಭಾರಿ ಕಷ್ಟ ಉಂಟು ಅಂದರೆ 1-2 ಜನ 3 ಜನ ಇದ್ದರೆ 1-2 ಜನ ಒಂದು ಎಂತಾದರೂ ಒಂದು ಹುಷಾರಿಲ್ಲವ ಅಥವಾ ರಜೆ ಏನಾದರೂ ಆದರೆ ನಮಗೆ ಭಾರಿ ಮೇಂಟೈನ್ ಮಾಡಲಿಕ್ಕೆ ಭಾರಿ ಕಷ್ಟ ಆಗ್ತದೆ. ಹೇಳಿದ ಟೈಮಿಗೆ ಕೊಡಲಿಕ್ಕೆ ಆಗಲ್ಲ. ನಾಳೆ ಮದುವೆ ಉಂಟು, ತುಂಬ ಡ್ರೆಸ್ ಉಂಟು, ಕೊಡಲೇಬೇಕು. ಅವರು ರಜೆ ಮಾಡಲಿ ಬಿಡಲಿ, ನಾವು ಅದಕ್ಕೆ ಜವಾಬ್ದಾರರು. ಓಕೆ, ಹಾಗೆ ಸರ್ ನೀವು ಕಷ್ಟದ ದಿನಗಳು? ಕಷ್ಟದ ದಿನ ಅಂದರೆ ನಮಗೆ ಟೈಲರಿಂಗ್ ವೃತ್ತಿಯಲ್ಲಿ ನಮಗೆ ಕಷ್ಟದ ದಿನಗಳಂತೇಳಿ ಬರಲಿಲ್ಲ. ಆದರೆ ಸಹ ನಾನು ಹೇಳೋದು, ಯಾಕಂದರೆ ನಾವೀಗ ಒಂದು ಟೈಲರಿಂಗ್ ಶಾಪನ್ನು ಇಟ್ಟ ನಂತರ, ನಮ್ಮ ಒಂದು ಶಾಪ್ ಇಟ್ಟ ನಂತರ ನಮಗೆ ಕನಿಷ್ಠ ಒಂದು 2 ಜನ ಆದರೂ ನಮಗೆ ಶಾಪಲ್ಲಿ ಕೆಲಸ ಮಾಡುವವರು ಬೇಕಾಗ್ತದೆ. ಈಗ ಈ ಕೆಲಸ ಮಾಡುವವರ ಸಮಸ್ಯೆಯಿಂದಾಗಿ ನಾವು ಇವತ್ತು ಟೈಲರ್ಗಳಲ್ಲಿ ದೊಡ್ಡ ಸಮಸ್ಯೆ ಇದೆ, ವರ್ಕರ್ ಸಮಸ್ಯೆ ಇದೆ. ನೀವಾಗ ಅವಾಗ ಹೇಳಿದಾಗೆ ಈ ಬಯ್ಯನವರ ಹಾವಳಿಯಿಂದ ಅಂತ ಹೇಳಿದ್ರೆ ಅದು ಕಾರಣ ಅದೇ. ಇಲ್ಲಿ ವರ್ಕರ್ ಸಮಸ್ಯೆ ಇರುವ ಕಾರಣದಿಂದ ಈ ಬಯ್ಯನವರು ಇಲ್ಲಿ ಒಂದು ಕೆಲಸ ಮಾಡುವ ಒಂದು ಉದ್ಯಾನ ಇಲ್ಲಿ ಆರಂಭಿಸಿದ್ದಾರೆ. ಓಕೆ, ಈಗ ಈ ಫ್ಯಾಷನ್ಗೆ ಒಗ್ಗಿಕೊಳ್ಳುವುದು ಮತ್ತು ಅದನ್ನು ರೇಟ್ ವಿಚಾರ ಎಲ್ಲವೂ ಕೂಡ ಈ ಹಿಂದೆ ಬಂದಂಥ ಅತಿಥಿಗಳು ಮಾತಾಡ್ತಾರೆ. ಸಂಘಟನಾತ್ಮಕವಾಗಿ ಬಹಳಷ್ಟು ವಿಚಾರಗಳ ಬಗ್ಗೆ ನಮ್ಮ ಜೊತೆಗೆ ನೀವು ಮಾತನಾಡಿದ್ರಿ. ಈ ಒಂದು ಚರ್ಚೆಯ ಕೊನೆಯ ಭಾಗದಲ್ಲಿ ಈ ನಾನು ಟೈಲರ್ ಆಗಿದ್ದಕ್ಕೆ ನನಗೆ ಹೆಮ್ಮೆ ಅನ್ನುವಂತಹ ಕ್ಷಣ ಇದೆ. ಏನೆಲ್ಲ ಸಾಧನೆಯನ್ನು ಮಾಡಿದ್ದೀರಿ ಮೇಡಮ್ ನೀವು ಮತ್ತು ಸರ್? ನೀವು ಮೊದಲು ಮೇಡಮ್. ಟೈಲರ್ ಅಂತ ಹೇಳಿದ್ರೆ ಟೈಲರ್ ನಾವು ಯಾವ ಕೆಲಸ ಯಾರು ಬಂದು ಹೇಳಿದ್ರು ನಾವು ಮಾಡದಿರಲಿ, ಯಾವ ಪ್ಯಾಷನ್ ಹೇಳಿ ಯಾವುದು ತೋರಿಸಿದ್ರು, ಈಗ ಒಂದು ಯೂಟ್ಯೂಬಲ್ಲಿ ತಂದು ತೋರಿಸ್ತಾರೆ ನೋಡಿ, ತಂದು ತೋರಿಸುದು ಎಲ್ಲ ಹೀಗೆ ಮಾಡಿ. ಆದರೆ ನಾವು ಆಗಲ್ಲ ಅಂತ ಹೇಳುವುದಿಲ್ಲ, ನಾವು ಏನಾದರೂ ಯೋಚನೆ ಮಾಡಿ ಮಾಡ್ತೇವೆ. ಅದೊಂದು ನಮ್ಮದೊಂದು ಟ್ಯಾಲೆಂಟೇ. ಹೀಗೆ ಎಷ್ಟು ವರ್ಷ ಆದರೂ ನಾವು ಕಲಿತಾನೇ ಇರಬೇಕು. ಮತ್ತು ಬಾಕಿ ಇದರಲ್ಲಿ ಸಹ ನಾವು ಟೈಲರಿಂಗ್ ಅಂದರೆ ನಮಗೆ ಹೆಮ್ಮೆ. ಯಾಕೆ ಅಂತ ಹೇಳಿದರೆ ನಾವು ನಮ್ಮಷ್ಟಕ್ಕೆ ಒಂದು ಕೂತ್ಕೊಂಡು ಹೊಲಿಯುವುದು, ಯಾರ್ದೊಂದು ಅಲ್ಲಿ ಹೋಗಿ ಇಲ್ಲಿ ಹೋಗಿ, ನಮ್ಮ ಕೆಲಸದಲ್ಲಿ ನಮಗೆ ಒಂದು ಬಹಳ ಹೆಮ್ಮೆ ಇದೆ. ಹೌದು ಸರಿ. ಈಗ ನಮಗೂ ಸಹ ಅಷ್ಟೇ, ಯಾಕಂದ್ರೆ ಟೈಲರಿಂಗ್ ವೃತ್ತಿಯನ್ನು ಮಾಡಿದ ನಂತರ ನಮಗೆ ಯಾವುದೇ ರೀತಿಯ ನಷ್ಟಗಳಂತ ಆಗಲಿಲ್ಲ, ಖಂಡಿತ ಆಗಲಿಲ್ಲ. ಇವತ್ತಿಗೂ ಅಷ್ಟೇ, ಇವತ್ತು ಯಾವ ಕೆಲಸದವರು ಇಲ್ಲರೂ ಕೂಡ ನಾವು ಸಹ ಸ್ವಂತ ನಾವೇ ದುಡಿಯುವ ಒಂದು ಸಾಮರ್ಥ್ಯದಲ್ಲಿ ನಾವಿದ್ದೇವೆ. ಓಕೆ, ಈಗ ಖುಷಿಯಾಗಿದ್ದೀರಿ? ನೀವು ಗೇರುಕಟ್ಟೆಯಲ್ಲಿ, ಮೇಡಮ್ ನೀವು? ನಾನು ಬೆಳ್ತಂಗಡಿ, ಮನೆ ಸಹ ಬೆಳ್ತಂಗಡಿಯೇ, ಪೇಟೆಯಲ್ಲಿ ಅಂಗಡಿ ಸಹ ಬೆಳ್ತಂಗಡಿಯಲ್ಲಿ, ಪೇಟೆಯಲ್ಲಿ. ಓಕೆ, ಇದು ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ನ ಕಡೆಯಿಂದ ಬೆಳ್ತಂಗಡಿಯ ಕ್ಷೇತ್ರ ಸಮಿತಿ ಮತ್ತು ಜಿಲ್ಲೆಯ ಪ್ರಮುಖರನ್ನ ಮಾತನಾಡಿಸಿದಂಥ ಸಮಯ. ಇಲ್ಲಿ ಒಂದಷ್ಟು ಪ್ರಶ್ನೆಗಳಿತ್ತು, ರೇಟ್ ವಿಚಾರ ಇರ್ಬೋದು, ಆನಂತರ ಅವರು ಸಂಘಟನಾತ್ಮಕವಾಗಿ ಜೊತೆಯಾಗಿರ್ಬೋದು, ಸಂಘಟನೆಗೆ ಸೇರಿದ ನಂತರ ಅವರಿಗಾದಂಥ ಲಾಭಗಳಿರ್ಬೋದು, ಸಂಘಟನೆಯನ್ನ ಮಾಡಿದ ನಂತರ ಆ ಒಂದು ವೃತ್ತಿ ಮಾಸ್ತರಿ ಆಯಿತು. ಒಂದು ಬಟ್ಟೆಯ ಚೀಲವನ್ನ ಹಿಡಿದುಕೊಂಡು ಒಂದು ಟೈಲರ್ ಅಂಗಡಿಗೆ ಹೋದ್ರೆ ಆತನನ್ನ ನೋಡಿ ಹಿಡಿಶಾಪ ಆಗ್ತಿದ್ದಂತ ದಿನಗಳಿತ್ತು. ಆದ್ರೆ ಈಗ ಅದೆಲ್ಲ ಮಾಯ ಆಗಿದೆ. ಯಾಕಂತಂದ್ರೆ ಇವರೇ ಅವರಿಗೆ ಕೊಡುವಂತ ಕಾಲ ಬಂದಿದೆ. ನನಗೆ ಸ್ವಲ್ಪ ಜಾಸ್ತಿ ಕೆಲಸ ಇದೆ, ಆದಿತ್ಯವಾರದ ಮೊದಲು ಮುಗಿಸಿ ಕೊಡ್ತೀಯಾ ಅಂತ ಕೇಳಿ ಇವರೇ ಅವರಿಗೆ ಕೆಲಸ ಕೊಡುವಂತ ರೀತಿಯಲ್ಲಿ ಒಗ್ಗಟ್ಟು ಇದೆ. ಆ ಎಲ್ಲ ಒಗ್ಗಟ್ಟಿನ ಒಂದು ಸಂಘಟನೆ ಈಗ 25 ವರ್ಷವನ್ನ ಪೂರೈಸಿದೆ. ರಾಜ್ಯ ಮಟ್ಟದ ಟೈಲರ್ ವೃತ್ತಿ ಬಾಂಧವರ ಬೃಹತ್ ಸಮಾವೇಶ 30 ತಾರೀಕಿಗೆ ಮಂಗಳವಾರ ಬೆಳಿಗ್ಗೆ 10 ಗಂಟೆಗೆ ಜಯನಗರದ 5ನೇ ಬ್ಲಾಕ್ ಶಾಲಿನಿ ಮೈದಾನ ಬೆಂಗಳೂರಿನಲ್ಲಿ ನಡೆಯಲಿದೆ. ಟೈಲರ್ಸ್ ಅವರ ಮನದಾಳ ಮತ್ತು ಟೈಲರ್ಸ್ ಯಾವ ರೀತಿಯಾಗಿ ಕಷ್ಟವನ್ನು ಪಡ್ತಾರೆ, ಕಷ್ಟ ನಿರಂತರವಾದಂಥ ಪರಿಶ್ರಮದ ಮೂಲಕ ಅವರು ಯಾವ ರೀತಿಯಾಗಿ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಅನ್ನೋಂಥದ್ರ ಬಗ್ಗೆ 4 ಜನರು ಕೂಡ ಮಾತನಾಡಿದ್ರಿ. ಈಗ ನಮ್ಮ ಜೊತೆಗೆ ಈ ಚರ್ಚೆಯಲ್ಲಿ ಭಾಗಿಯಾದ್ದಕ್ಕೆ ಧನ್ಯವಾದ. ನಿಮಗೇನಾದರೂ ವೀಕ್ಷಕರಿಗೆ ಹೇಳುವಂಥದ್ದಿದ್ದರೆ ಹೇಳ್ಬೋದು, ಏನಂದ್ರೆ ಹೇಳಲಿಕ್ಕಿದೆಯಾ?
ವೀಕ್ಷಕರಿಗೆ ಹೇಳುವುದಂತ ಹೇಳಿದರೆ ನಮಗೆ ವೀಕ್ಷಕರು ನಮಗೆ ನಮ್ಮ ಕಸ್ಟಮರ್ ಅವರು ನಮಗೆ ಆದಷ್ಟು ನಮ್ಮಲ್ಲಿಗೆ ಬಂದು ನಮ್ಮ ಒಂದು ಜೀವನಕ್ಕೆ ಅವರ ಪ್ರೋತ್ಸಾಹ ಇದೆ. ಇನ್ನೂ ಸಹ ಹಾಗೆಯೇ ಒಂದು ರೆಡಿಮೇಡ್ ಇದಕ್ಕೆ ಹೋಗದೆ ನಮ್ಮಂಥ ಟೈಲರ್ನವರ ಹತ್ತಿರ ಅವರು ಬರಲೇಬೇಕಂತೇಳಿ ಕೇಳಿಕೊಳ್ತೇನೆ ನಾನು. ನೀವು ಅದೇ ನಮ್ಮ ಟೈಲರ್ ಮೂರ್ತಿಯವರಿಗೆಲ್ಲ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ಮಾಧ್ಯಮದ ಮೂಲಕ ಕೇಳಿಕೊಂಡ್ರೆ, ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರ ಕೊಟ್ಟಂತ ನಿಮಗೂ ನಮ್ಮದೇ. ಓಕೆ, ಥ್ಯಾಂಕ್ ಯು. ಇದು ಈ ಹೊತ್ತಿನ ವಿಶೇಷವಾದಂಥ ಕಾರ್ಯಕ್ರಮ ಟೈಲರ್ಸ್ ಮಂದಾಳ. ಬಹಳ ವಿಶೇಷವಾಗಿ ಮಾತುಗಳನ್ನು ಕೇಳಿದ್ರಿ, ಅವರ ಕಷ್ಟಗಳನ್ನು ಕೇಳಿದ್ರಿ. ಕಷ್ಟದ ನಂತರ ನಿರಂತರವಾದಂಥ ಪರಿಶ್ರಮದ ನಂತರ ಅವರು ಬದುಕನ್ನು ಕಟ್ಟಿಕೊಂಡಂಥ ರೀತಿಯನ್ನು ನೋಡಿದ್ರಿ. ನಾವು ಒಂದು ಮನೆ ಮಾಡಿದ್ದೇವೆ ಅಥವಾ ನಾವು ಕಾರ್ ತೆಗೆದುಕೊಂಡಿದ್ದೇವೆ ಅನ್ನೋಂಥ ಸಂಭ್ರಮವನ್ನು ಕೇಳಿದ್ರಿ. ಅದರ ಜೊತೆಗೆ ಆವತ್ತು ಪಟ್ಟಂಥ ಕಷ್ಟದ ದಿನಗಳನ್ನು ಕೂಡ ಅವರು ಮೆಲುಕು ಹಾಕಿದ್ರು. ಇವೆಲ್ಲವೂ ಕೂಡ ಒಂದು ಪ್ರೇರಣಾದಾಯಿಯಾದಂತಹ ಬದುಕು. ಅದರ ಜೊತೆಗೆ ಸಂಘಟನಾತ್ಮಕವಾಗಿ ಬಹಳ ಚೆನ್ನಾಗಿ ಒಂದು ಸಂಘಟನೆಯನ್ನು ಕಟ್ಟಿಕೊಂಡಿದ್ದಾರೆ. ಆರಂಭದ ದಿನಗಳಲ್ಲಿ ದೊಡ್ಡ ಹೋರಾಟಗಳಿತ್ತು, ಸಂಘಟನೆಗೆ ಸೇರಿಸುವುದು ಭಾಳ ಕಷ್ಟ ಇತ್ತು. ಇದೆಲ್ಲ ಕಷ್ಟಗಳನ್ನು ಮೆಟ್ಟಿ ನಿಂತು ಈಗ 25ನೇ ವರ್ಷದ ರಜತ ಮಹೋತ್ಸವದ ಸಂಭ್ರಮದಲ್ಲಿದ್ದಾರೆ. ಎಲ್ಲ ಟೈಲರ್ಸ್ ವೃತ್ತಿ ಮಾಡುವವರಿಗೆ ವಿಶೇಷವಾದಂಥ ಶುಭಾಶಯ. ಯಾರು ಟೈಲರ್ಸ್ ಆಗಿದ್ದೀರಿ ನೀವು ಕೂಡ ಈ ಸಂಘಟನೆಯನ್ನು ಸೇರಿಕೊಳ್ಳಿ. ಸಂಘಟನೆಯಿಂದ ಪಡೆಯಬಹುದಾದ ಲಾಭವನ್ನು ನೀವು ಕೂಡ ಪಡೆದುಕೊಳ್ಳಿ. ಇಂತಹ ಅವಕಾಶಗಳು ಬೇಕು ಅಂತಂದರೆ ಈಗ ಬೆಳ್ತಂಗಡಿ ತಾಲೂಕಿನ ವೇದಾವತಿ ಜನಾರ್ದನ್ ಅವರಿದ್ದಾರೆ, ನಾಗೇಶ್ ಕುಮಾರ್ ಅವರಿದ್ದಾರೆ, ಕುಶಲಪ್ಪ ಅವರಿದ್ದಾರೆ, ಬಂಗೇರವರಿದ್ದಾರೆ. ಎಲ್ಲರ ಹತ್ರನೂ ಕೂಡ ನೀವು ಮಾತನಾಡಿಸ್ಬೋದು. ಅವರನ್ನು ಮಾತನಾಡಿಸಿ ಅವರನ್ನು ಭೇಟಿಯಾಗಿ ಅವರ ಜೊತೆಗೆ ನೀವು ಸಂಘಟನೆ ಸೇರುವುದು ಹೇಗೆ ಅನ್ನುವಂಥದ್ದನ್ನು ತಿಳ್ಕೊಬೋದು. ಜೊತೆಗೆ ನೀವು ಕೂಡ ಸಂಘಟನೆಗೆ ಸೇರಿದರೆ ಏನು ಲಾಭ ಅನ್ನುವಂಥದ್ದನ್ನು ತಿಳ್ಕೊಬೋದು. ಮತ್ತು ಸಂಘಟನೆಗೆ ಸೇರಿದ ನಂತರ 2-3 ಲಾಭಗಳಿರ್ತವೆ. ಅದರಲ್ಲಿ ಪ್ರಮುಖವಾಗಿ ನಿಮಗೂ ಸ್ವಲ್ಪ ಕೆಲಸಗಳು ಜಾಸ್ತಿ ಸಿಗಬಹುದು ಅನ್ನುವಂತಹ ಲೆಕ್ಕಾಚಾರವೂ ಇದೆ. ಯಾಕೆಂದರೆ ಬಹಳಷ್ಟು ಜನ ಇಲ್ಲಿ ಮಾತಾಡುವಾಗ ಎಲ್ಲರೂ ಹೇಳಿರುವಂಥದ್ದು ಸಂಘಟನೆಗೆ ಸೇರಿದ ನಂತರ ನಾವು ನಮ್ಮ ಕೆಲಸವನ್ನು ಬೇರೊಬ್ಬರಿಗೆ ಕೊಟ್ಟುಕೊಂಡು ಹಂಚಿಕೊಂಡು ಕೆಲಸವನ್ನು ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತುಗಳನ್ನು ಹೇಳಿದರು. ಇದು ಈ ವಾರದ ವಿಶೇಷ. ಮುಂದಿನ ದಿನಗಳಲ್ಲಿ ಮತ್ತೆ ಕೆಲವು ಇದೇ ರೀತಿಯಂಥ ವೃತ್ತಿ ಬಾಂಧವರನ್ನು ಮಾತನಾಡಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಇದು ಟೈಲರ್ಸ್ ಮನದಾಳ ವಿಶೇಷ ಕಾರ್ಯಕ್ರಮ. ಇಲ್ಲಿಯ ತನಕ ನಮ್ಮನ್ನು ನೋಡ್ತಾ ಇದ್ರಿ. ಈಗ ನೀವು ಯಾರಾದರೂ ಸಬ್ಸ್ಕ್ರೈಬರ್ ಆಗಿದ್ರೆ ನಮ್ಮನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಿದ್ದೀವಿ. ನಮಸ್ಕಾರ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years.
It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka, 575013. Contact 0824 248 1048, 0824 248 1096. Website www.mvshettycolleges.edu.in.